ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮ ಜೊತೆ ನಾನು ರಾಮದಾಸ್. ರಾಜ್ಯದಾದ್ಯಂತ ಕೆಲವು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಪ್ರಕ್ರಿಯೆಗಳು ಸಡಿಲಗೊಂಡದ್ದು, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಈಗ 17% ಪಾಸಿಟಿವಿಟಿ ದರ ಇರುವುದರಿಂದ ಅದು 5% ಇಳಿಯುವವರೆಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಮತ್ತು ಈಗ ಏನು ಲಾಕ್ಡೌನನ್ನು ವಿಧಿಸಲಾಗಿದೆ ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸಬೇಕಾಗ್ತದೆ ಅನ್ನೋದು. ಹಾಗಾಗಿ ಜಿಲ್ಲಾಡಳಿತ ಮತ್ತೆ ಅದನ್ನು ಮುಂದುವರಿಸಿದೆ ಒಂದು ವಾರಗಳ ಕಾಲ. ಬಹುಶಃ ತಮಗೆ ಈಗಾಗಲೇ ಗೊತ್ತಿರಬಹುದು, ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದಾರೆ. ಯಾರೆಲ್ಲ ವಿನಾಕಾರಣ ರಸ್ತೆಗಳು ತಿರುಗಾಡ್ತಾ ಇದ್ದಾರೋ ಅವರ ಮೇಲೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಒಂದಷ್ಟು ದೂರುಗಳು ಬರ್ತಾ ಇವೆ. ಅಂಗಡಿಗಳನ್ನು ತೆರೆದಿರುವಂಥ ಮತ್ತು ಅಂದರೆ ಯಾರಿಗೆಲ್ಲ ಅಗತ್ಯ ಇಲ್ಲವೋ, ಯಾರಿಗೆಲ್ಲ ಸೂಚಿಸಲಿಲ್ವೋ ಅವರ ಅಂಗಡಿಗಳು ತೆರೆದಿರುವಂಥ ಸಂದರ್ಭಗಳಲ್ಲಿ ಅವರಿಗೂ ಕೂಡ ಇವತ್ತು ಕೇಸ್ ದಾಖಲಾಗಿರುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆಯು ಸೇರಿದಂತೆ ಇವತ್ತು ನಗರಸಭೆ, ಪುರಸಭೆ, ಪಂಚಾಯತ್ ಮಟ್ಟಗಳಲ್ಲೂ ಕೂಡ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೊರಟಿರುವುದು. ಅಂದರೆ ಒಂದು ವಾರದ ಅವಧಿಯಲ್ಲಿ ಈಗ ಇರುವಂಥ 17% ಇದ್ದದ್ದನ್ನು ಅದನ್ನು ಕಡಿಮೆಗೊಳಿಸಬೇಕು, ಪಾಸಿಟಿವಿಟಿ ದರ 5% ತಂದು ನಿಲ್ಲಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇವತ್ತು ಕ್ರಮವನ್ನು ಕೈಗೊಳ್ಳುತ್ತಾ ಇದೆ ಅಂತ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಸರ್ಕಾರ ಯಾವಾಗ 2ನೇ ಅಲೆಗೆ ಸಂಬಂಧಪಟ್ಟ ಹಾಗೆ ಲಾಕ್ಡೌನನ್ನು ವಿಧಿಸಲಾಗಿತ್ತು, ವಿವಿಧ ಗೊಂದಲಗಳು ಆಗಿತ್ತು, ಆಗ ವಿವಿಧ ಕ್ರಮಗಳನ್ನು ಕೈಗೊಂಡಿತ್ತು. ಭಾರತೀಯ ಜನತಾ ಪಕ್ಷ ಕೂಡ ತನ್ನ ಮುಖಂಡರುಗಳಿಗೆ ತಾವು ತಮ್ಮ ಪ್ರದೇಶಗಳಿಗೆ ಹೋಗಬೇಕು, ಅಲ್ಲಿ ಹೋಗಿ ಕಾರ್ಯಾಚರಿಸಬೇಕು, ಜನರ ಜೊತೆ ಇರಬೇಕು, ಜನಪ್ರತಿನಿಧಿಗಳು ಕೂಡ ಆಯಾಯ ಕ್ಷೇತ್ರಗಳಿಗೆ ಹೋಗಬೇಕು, ಅಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಜನರ ಜೊತೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು, ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಆದಂಥ ಪ್ರತಾಪ್ ಸಿಂಗ್ ನಾಯಕ್ ಅವರು ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಈಗಾಗಲೇ ಜಿಲ್ಲಾಡಳಿತ ಸಭೆಯಲ್ಲಿ ಭಾಗವಹಿಸಿ ಬಂದಿದ್ದೀರಿ ಸರ್. 17% ಇವತ್ತು ಇರುವಂಥದ್ದು ಕಡಿಮೆ 18 ಕಡಿಮೆ ಆಗಬೇಕು ಅಂತ ಅನ್ನೋದು. ಸೊ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೊರಟಿದೆ, ಮತ್ತು ಎಲ್ಲೋ ಒಂದು ಸ್ವಲ್ಪ ನನಗೆ ಸಡಿಲವೋ, ನಮ್ಮೊಂದು ಸ್ವಲ್ಪ ಏನಾದರೂ ಅವಕಾಶಗಳು ಇರಬಹುದು ಅಂತ ಕೆಲವರು ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳು ಬಂದಾಗ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲೇ 8 ಜಿಲ್ಲೆಗಳನ್ನು ಮಾತ್ರ ಈಗ ಈ ದೃಷ್ಟಿಯಲ್ಲಿ ಈಗ ಏನು ಕಠಿಣ ಕ್ರಮಗಳಿದೆ ಅದು ಮುಂದುವರಿಬೇಕು ಅಂತ ಹೇಳುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಕಾರಣ ತಾವು ಹೇಳಿದಿರುವಂತಹ ಪಾಸಿಟಿವಿಟಿ ರೇಟಿನ ಬಗ್ಗೆ. ಈ ಹಿನ್ನೆಲೆಯಲ್ಲಿ ಈಗ ಏನಾದರೂ ಈಗಲ್ಲಿ ಸಭೆಯಲ್ಲಿ ಬಂದಂತಹ ಚರ್ಚೆಯ ಪ್ರಕಾರ ಕೆಲವೊಂದು ಸಂಗತಿಗಳಿಗೆ ಸಮಯದ ಬದಲಾವಣೆಗಳನ್ನು ಮಾಡುವಂತಹ ಸಾಧ್ಯತೆ ಖಂಡಿತವಾಗಿದೆ. ಅದನ್ನು ಜಿಲ್ಲಾಡಳಿತ ಈ ಸಭೆ ಮುಕ್ತಾಯ ಆದ ಹಿನ್ನೆಲೆಯಲ್ಲಿ ಖಂಡಿತವಾಗಿ ನಿಯಮಾವಳಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಜನಸಾಮಾನ್ಯರ ಗಮನಕ್ಕೆ ತರ್ತಾರೆ. ಆದರೆ ಒಂದು ಮಾತನ್ನು ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಏನು ನಡ್ಕೊಂಡು ಬಂದಿದೆ ಅದು ಇನ್ನು 1 ವಾರ ಖಂಡಿತವಾಗಿಯೂ ನಡೀತದೆ. ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಇದ್ದರೆ ಅದು ಬಹಳ ಸಣ್ಣ ಪುಟ್ಟ ಅಂತ ಹೇಳುವಂಥದ್ದು. ಉದ್ದೇಶ ಏನು ಅಂತೇಳಿ ಕೇಳಿದರೆ, ಈ 1 ವಾರ ಅತ್ಯಂತ ನಿರ್ಣಾಯಕ ವಾರ ಅಂಥೇಳಿಯೇ ನಾವು ತಿಳ್ಕೊಳ್ಬೇಕು ಜನಸಾಮಾನ್ಯರು ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತೇನೆ. ನಾವು ಎಷ್ಟು ಜಿಲ್ಲಾಡಳಿತದ ಜೊತೆಗೆ ಸಹಕಾರ ಕೊಟ್ಟು ನಮಗೆ ಮನಸ್ಸಿನಲ್ಲಿ ಗೊಂದಲಗಳಾಗ್ತದೆ. ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇದಕ್ಕೆ ಅವಕಾಶ ಕೊಡಲಿಲ್ಲ, ನಾವು ತುಂಬ ದಿವಸಗಳಿಂದ ವ್ಯಾವಹಾರಿಕವಾಗಿ ತುಂಬ ನಷ್ಟವನ್ನು ಅನುಭವಿಸಿದ್ದೇವೆ. ಈ ಎಲ್ಲ ಭಾವನೆಗಳ ಮಧ್ಯೆ ಎಲ್ಲಕ್ಕಿಂತ ಮುಖ್ಯ ಯಾವುದು ಅಂತೇಳಿ ಕೇಳಿದರೆ ಇದನ್ನು ನಿಯಂತ್ರಣಕ್ಕೆ ತರುವಂಥದ್ದು. ಮೊದಲನೇ ಅಲೆಯನ್ನು ನಾವೆಲ್ಲ ಸಂಘಟಿತರಾಗಿ ಒಟ್ಟಿಗೆ ಸೇರಿ ಎಲ್ಲರೂ ಎಲ್ಲ ರೀತಿಯ ಸಹಕಾರ ಕೊಟ್ಟದರ ಹಿನ್ನೆಲೆಯಲ್ಲಿ ಅದನ್ನು ಯಶಸ್ವಿಯಾಗಿ ಎದುರಿಸಿದ್ದೇವೆ. ಈಗ ಈ 2ನೇ ಅಲೆಯೂ ಕೂಡ ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ವ್ಯವಸ್ಥೆಯಲ್ಲಿದ್ದಂತಹ, ಯಾಕೆಂದರೆ ಅನಿರೀಕ್ಷಿತ ಕೆಲವೆಲ್ಲ ಬೆಳವಣಿಗೆಗಳು, ನಿರೀಕ್ಷೆ ಮಾಡದಂತಹ ರೀತಿಯ ರೋಗ ಲಕ್ಷಣಗಳು ಬಂದದರ ಹಿನ್ನೆಲೆಯಲ್ಲಿ ಕೆಲವೊಂದು ಕೊರತೆಗಳು, ಗೊಂದಲಗಳು ದಾಟಿ ನಾವು ಈಗ ಅದನ್ನು ಎದುರಿಸುವಂತಹ ದೃಷ್ಟಿಯಲ್ಲಿ ಸಶಕ್ತರಾಗಿ ಈಗ ಅದು
ಪುನಃ ಅದರ ಪ್ರಮಾಣ ಪರ್ಸೆಂಟೇಜ್ ಸರಾಸರಿ ಕಡಿಮೆ ಆಗ್ತಾ ಇದ್ದು ಸರಕಾರದ ದೃಷ್ಟಿಯಲ್ಲಿ ಮತ್ತು ವಿಜ್ಞಾನಿಗಳ ಅಥವಾ ಎಕ್ಸ್ಪರ್ಟ್ ಒಪಿನಿಯನ್ ಪ್ರಕಾರ ಅದು 5ರ ಕೆಳಗೆ ಬರುವವರೆಗೆ ನಾವು ವಿಶೇಷ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಈ ಮುಂದಿನ 1 ವಾರ ನಾವೆಲ್ಲ ಸಂಘಟಿತರಾಗಿ ಪ್ರಯತ್ನ ಪಟ್ಟರೆ ಮುಂದಿನ ವಾರದಿಂದ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅದು ನಮ್ಮ ಜಿಲ್ಲೆಗೂ ಬರ್ತದೆ, ಬರಬೇಕು. ಅದಕ್ಕೆ ನಮ್ಮೆಲ್ಲರ ಸಹಯೋಗ ಬೇಕು ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ವ್ಯಾಕ್ಸಿನ್ ಕೂಡ ಅದೇ ರೀತಿಯಲ್ಲಿ ಸಮರೋಪಾದಿಯಲ್ಲಿ ಹೋದಾಗ ಈ ಶೇಕಡವಾರು ಪ್ರಮಾಣ ವ್ಯಾಕ್ಸಿನ್ ತೆಗೆದುಕೊಂಡಾಗ ಅದು ಒಂದು ಕಾನ್ಫಿಡೆನ್ಸ್ ತರುತ್ತದೆ ಅನ್ನುವಂಥದ್ದು. ಸೊ ಅದರ ಬಗ್ಗೆಗೆ ಏನಾದರೂ ಸಮರೋಪಾದಿಯಲ್ಲಿ ಅದು ಬರಬೇಕು ಅನ್ನುವಂಥ ಕ್ರಮ. ಮೊನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮಾತನಾಡಿದಾಗ ಹೇಳಿದ್ದಾರೆ, ಜೂನ್ 21ರಿಂದ ಇದರ ಬಗ್ಗೆ ಬಹಳ ದೊಡ್ಡ ವೇಗವನ್ನು ನಾವು ತೆಗೆದುಕೊಳ್ಳಲಿಕ್ಕಿದ್ದೇವೆ. ನವೆಂಬರ್ ಒಳಗೆ ಇಡೀ ದೇಶದ ಎಲ್ಲರಿಗೂ ವ್ಯಾಕ್ಸಿನನ್ನು ಕೊಡಿಸುವಂತಹ ದೃಷ್ಟಿಯಲ್ಲಿ ಸರ್ಕಾರ ಪ್ರಯತ್ನ ಮಾಡುತ್ತದೆ ಮತ್ತು ಸರ್ಕಾರದಿಂದ ಯಾವುದೆಲ್ಲ ಯೋಜನೆಗಳು ಇದರ ಬಗ್ಗೆ ಉಚಿತವಾಗಿ ಕೊಡುವಂತಹ ಹಿನ್ನೆಲೆಯಲ್ಲಿಯೂ ಅವರು ಘೋಷಣೆಯನ್ನು ಮಾಡಿದ್ದಾರೆ. ತಾವು ವ್ಯಾಕ್ಸಿನ್ನ ಬಗ್ಗೆ ಹೇಳುವಾಗ ನಮ್ಮ ಜಿಲ್ಲಾಡಳಿತ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದವರೆಗೂ ವ್ಯವಸ್ಥೆಯ ದೃಷ್ಟಿಯಿಂದ ಖಂಡಿತವಾದಂತಹ ನಿಯಮಾವಳಿಗಳನ್ನು ಹಾಕ್ಕೊಂಡಿದ್ದಾರೆ. ತಮಗೆ ಗೊತ್ತಿರಬಹುದು, ಈ ವ್ಯಾಕ್ಸಿನ್ ಕಂಡು ಹುಡುಕಿದಾಗಲೇ ಒಂದು ರೀತಿಯ ಭಾವನೆಗಳನ್ನು, ಏನು ಸಂಶಯದ ಭಾವನೆ, ಅದರ ಪರಿಣಾಮದ ಬಗ್ಗೆ ಏನು ಡೌಟನ್ನು ವ್ಯಕ್ತಪಡಿಸಿದರು. ಮತ್ತು ನಮ್ಮಂಥ ದೇಶ ಇದರಿಂದ ಇಂಥದ್ದನ್ನು ಹುಡುಕಿ ತೆಗೆಯುವುದೇ ಒಂದು ದೊಡ್ಡ ಸಾಧ್ಯವೇ ಅಂತ ಹೇಳುವಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದರು. ಅದರ ಮಧ್ಯೆ ಸಾಕಷ್ಟು ಅಪಪ್ರಚಾರಗಳಾಯಿತು. ತಮಗೆ ಗೊತ್ತಿದೆ, ಜನಸಾಮಾನ್ಯರಿಗೂ ಇದರ ಬಗ್ಗೆ ಈಗ ಮಾಹಿತಿಗಳು ಬಂದಿದೆ. ನಮ್ಮ 2 ಕಂಪೆನಿಗಳು ಇದನ್ನು ತಯಾರು ಮಾಡ್ತಾ ಇದ್ದರೂ ಕೂಡ ಅದಕ್ಕೆ ಬೇಕಾಗುವಂತಹ ರಾ ಮೆಟೀರಿಯಲ್ಸ್ ಏನಿದೆ, ಪರಿಕರಗಳೇನಿದೆ, ಅದು ಹೊರಗಿಂದ ಬರಬೇಕಿದೆ. ಮತ್ತು ಒಂದು ದೃಷ್ಟಿಯಲ್ಲಿ ಕೆಲವೆಲ್ಲ ರಾಜ್ಯಗಳಲ್ಲಿ ಅದು ಕೊಟ್ಟದ್ದನ್ನು ಸಹ ಅದನ್ನು ಏನು ನಷ್ಟ ಆಗುವ ರೀತಿಯಲ್ಲಿ ಅದು ಅದರ ಉಪಯೋಗವೇ ಪಡೆಯದಂತಹ ಸ್ಥಿತಿ ಬಂತು. ಒಂದು ಸಣ್ಣ ಈಗ ಜನರಿಗೆ ಎಲ್ರಿಗೂ ಇದರ ಪರಿಣಾಮ. ನಡುವೆ ಶಶಿರೇಖಾ ಅವರು ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಿರೇಖಾ ಅವರು, ಮೇಡಮ್ ಮಾತಾಡಿ. ನಮಸ್ತೆ ಸರ್. ಎಲ್ಲಿಂದ ಮಾತಾಡ್ತಿದ್ದೀರಿ? ಪುನಃ 1 ವಾರ ಲಾಕ್ಡೌನ್ ಆದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ ಸರ್. ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ, ಏನ್ ಮಾಡ್ತಿದ್ದೀರಿ? ಬಲ್ಲಾಲ್ಬಾಗಿಂದ ಮಾತಾಡೋದು. ಯಾಕೆಂದ್ರೆ ನೋಡಿ, ಈಗ ಕೊರೋನಾ ಬರೋದು ಬೆಳಿಗ್ಗೆಯಿಂದ 6 ಗಂಟೆಯಿಂದ 10 ತನಕ ಕೊಟ್ಟಿದೆ. ಅವಾಗ ಹರಡೋದು ಅವಾಗ ಸಹ ಹರಡ್ತದೆ ಸರ್ ಇಲ್ಲಿ. ಈಗ ನೀವು 1 ವಾರ ಅಂದ್ರೆ ನಾವಿಲ್ಲಿ ನಮ್ಮ ಗಂಡ ಇದು ಆರ್ಟಿಸ್ಟ್ ಅವ್ರು ಕೆಲಸ ಮಾಡೋದೇ ಸಹ ಇಲ್ಲ, ಕೆಲಸ ಸಹ ಇಲ್ಲ. ಈಗ 1 ವಾರ ತಕೊಂಡ್ರೆ ಅದಕ್ಕಿಂತ ನೀವು 1 ವಾರ ದಿನಸಿ ಅಂಗಡಿ ಎಲ್ಲ ಬಂದ್ ಮಾಡೋದೇ ಒಳ್ಳೇದು. ಆದ್ರೆ ಮಾತ್ರ ಕಡಿಮೆ ಆಗುದು, ಇಲ್ಲ ಇದು ಕಡಿಮೆ ಆಗುದಿಲ್ಲ. ನೀವು ಬೇಕಾದ್ರೆ ನೋಡಿ. ತಾವೇನ್ ಮಾಡ್ತಿದ್ದೀರಿ? ನಾವು ಹೌಸ್ ವೈಫ್, ನಮ್ಗೆ ಏನಿಲ್ಲ ಕೆಲಸ. ತಮ್ಮ ಪತಿ? ನನ್ನ ಹಸ್ಬೆಂಡ್ ಆರ್ಟಿಸ್ಟ್ ಆಗಿದ್ದಾರೆ. ಏನ್ ಆರ್ಟಿಸ್ಟ್? ಅವರಿಗೂ ಅವರು ಇದು ಬ್ಯಾನರ್ ಗೊತ್ತುಂಟು ಸರ್, ಗೊತ್ತುಂಟು, ರಾಮ್ ಸರ್ ಗೊತ್ತುಂಟು. ಹಾಗೆ ನಮ್ಗೆ ಅಂದ್ರೆ ನೋಡಿ, ಇದು ಈಗ ದಿನಸಿ ಅಂಗಡಿ ಫುಲ್ ಓಪನ್ ಇತ್ತು. ಬರುದು ಬೆಳಿಗ್ಗೆ 6 ಗಂಟೆ 9 ಗಂಟೆ ಬರುದು ಬರ್ತದೆ ಕೊರೋನಾ. ಎಲ್ಲರೂ ಸೇರುವಾಗ ಬರ್ತದೆ ಸರ್ ಈಗ ಇದ್ರೆ. ಅದೇ ಇನ್ನು 1 ವಾರ ಅಂತ ಹೇಳಿದ್ರೆ ಅದು ನಮ್ಮಂತವ್ರು ಎಂತ ಮಾಡ್ಬೇಕು ಹೇಳಿ? ನಮ್ಗೆ ಸರ್ಕಾರ ಕೂಡ ಎಂತ ನಮ್ಗೆ ನಾನು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಕೇಳಿದೆ, ನಮ್ಗೆ ಇವರಿಗೆ ಆರ್ಟಿಸ್ಟ್ ಅವ್ರಿಗೆ ಏನಾದ್ರು ಇತ್ತು ಇಲ್ಲ ಹೇಳಿದ್ರು. ನಾವೆಂತ ಮಾಡ್ಬೇಕು ಈಗ 1 ವಾರ ಅಂತ ಹೇಳಿದ್ರೆ? ಎಸ್ ಶಶಿರೇಖಾ ಅವರೇ, ಪ್ರತಾಪ್ ಸಿಂಹ ನಾಯ್ಕ ಇದ್ದಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ನೋಡುವ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಹುಶಃ ನಿಮಗೂ ಗೊತ್ತಿರ್ಬೋದು, ಮೂಡುಬಿದಿರೆಯಲ್ಲಿ ಒಬ್ಬರು ಬಟ್ಟೆ ವ್ಯಾಪಾರಸ್ಥರು ಒಂದು ಇದು ಮಾಡಿದರು, ಟ್ರೋಲ್ ಮಾಡಿದ್ರು. ಅಂದ್ರೆ ಭಾಳ ವೈರಲ್ ಆಯಿತು. ಅಂದರೆ ನೀವು ಅವ್ರಿಗೆ ಕೊಟ್ಟಿದ್ದೀರಿ, ನಮ್ಗೆ ಕೊಟ್ಟಿಲ್ಲ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೊಟ್ಟಿದ್ದೀರಿ, ಅದು ದೊಡ್ಡದಾಗಿ ಹರಡೋದಿಲ್ವೇ ಸೊ ಅನ್ನೋದು. ಮತ್ತು 2-3 ಗಂಟೆ ಅಂತ ಒಂದು ಜನ ಒಮ್ಮಿಂದೊಮ್ಮಿಗೆ ಮುಗಿ ಬೀಳ್ತಾರೆ, ಆಗ ಹರಡೋದಿಲ್ವೇ, ಇಂತೆಲ್ಲ ಮಾತು. ನೋಡಿ, ಎಲ್ಲೋ ಒಂದು ಕಡೆ ಸಮತೋಲನವನ್ನು ಕಾಯ್ದುಕೊಳ್ಬೇಕಾದಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಕಡಿಮೆ ಆಗೋದಿಲ್ಲ ಅಂತ ಹೇಳುವಂತಹ ಜನರಲ್ ಸ್ಟೇಟ್ಮೆಂಟನ್ನು ಹೇಳುವುದನ್ನು ನಾವು ಯೋಚನೆ ಮಾಡೋದಕ್ಕಿಂತ ಈಗ ನಿಜವಾಗಿ ಕಡಿಮೆ ಆಗ್ತಾ ಇಲ್ವೇ ಅಂತ ಹೇಳುವಂಥದ್ದರ ಬಗ್ಗೆ ಆಲೋಚನೆ ಮಾಡಬೇಕು. ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಆರೋಗ್ಯದ ಸ್ಥಿತಿ, ಈ ಎಲ್ಲ ಸಂಗತಿಗಳನ್ನು ಅವರು ಹೇಳುವಂತಹ ರೀತಿಯಲ್ಲಿ ಮೊದಲನೇ ಅಲೆ ಬಂದಾಗ
ತೆಗೆದುಕೊಂಡಂತಹ ನಿರ್ಣಯಗಳನ್ನು ನೀವು ಸ್ವಲ್ಪ ಗಮನಿಸಿದರೆ, ನೆನಪಿಸಿಕೊಂಡ್ರೆ, ಆವಾಗ ಅವರು ಹೇಳಿದ ರೀತಿಯ ಟೋಟಲ್ ಲಾಕ್ಡೌನನ್ನು ತಂದಿದ್ದರು. ಆದರೆ ಈ ಬಾರಿ ಒಂದು ಸಣ್ಣ ವ್ಯತ್ಯಾಸ ಯಾಕೆ ಅಂತೇಳಿ ಕೇಳಿದರೆ, ಬಹುಶಃ ಫ್ರಂಟ್ ಲೈನ್ ವಾರಿಯರ್ಸ್ ಅಂತೇಳಿ ಯಾರಿದ್ದಾರೆ ಅವರಿಗೆಲ್ಲ ಈಗ ವ್ಯಾಕ್ಸಿನೇಷನ್ನಿಂದಾಗಿ ಮತ್ತು ಇವತ್ತು ವ್ಯಾಕ್ಸಿನೇಷನ್ ಬಂದಿದೆ ಅಂತ ಹೇಳುವಂತಹ ಕಾರಣದ ಹಿನ್ನೆಲೆಯಲ್ಲಿ ಅವರಿವತ್ತು ಬಹಳ ವಿಶ್ವಾಸದಿಂದ ಧೈರ್ಯದಲ್ಲಿ ಕೆಲಸ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಈ ರೀತಿಯಲ್ಲಿ ಈಗ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಈ 2 ವರ್ಷ ದೇಶದ ಒಟ್ಟು ಆರ್ಥಿಕ ಸ್ಥಿತಿಯ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗ್ತದೆ. ಮೊದಲನೇ ಅಲೆಯಿಂದ ಹೊರಗೆ ಬಂದು ಆರ್ಥಿಕ ಸ್ಥಿತಿ ಚೇತರಿಸಿಕೊಳ್ತಾ ಇದೆ, ಇನ್ನೇನು ವೇಗ ಪಡಿತದೆ ಅಂತೇಳಿ ಹೇಳುವಾಗ ಈ 2ನೇ ಅಲೆ ಬಂದಿದೆ. ಖಂಡಿತವಾಗಿಯೂ ಅವರು ಹೇಳಿದ ಮಾತನ್ನು ನಾವು ಒಪ್ಪುತ್ತೇವೆ. ಕಷ್ಟ ಬರ್ತದೆ. ಕಷ್ಟ ಯಾರಿಗೆ ಬರುವುದಿಲ್ಲ ಹೇಳಿ? ಈಗ ಈ ವ್ಯವಸ್ಥೆಯಿಂದಾಗಿ ಯಾರನ್ನಾದರೂ ಇಂಥವರಿಗೆ ಇದರಿಂದ ಕಷ್ಟ ಇಲ್ಲ ಅಂತೇಳಿ ಹೇಳುವಂಥ ಸ್ಥಿತಿ ಇಲ್ಲ. ಏನೋ ಒಂದು ರೀತಿಯಲ್ಲಿ ಕಷ್ಟ ಇದೆ. ಆದರೆ ಆ ಕಷ್ಟದ ಮಧ್ಯೆ ಆರ್ಥಿಕವಾಗಿಯೂ ತೊಂದರೆಯಾಗದೆ, ಸಾಮಾಜಿಕವಾಗಿಯೂ ತೊಂದರೆಯಾಗದೆ, ಜನಸಾಮಾನ್ಯರಿಗೆ ಏನಾದರೂ ಒಂದು ಅವರ ನಿತ್ಯದ ಬದುಕನ್ನು ಮಿನಿಮಮ್ ಕನಿಷ್ಠತಮ, ಕೆಲವರು ಖಂಡಿತವಾಗಿ ಹೇಳ್ಬೋದು ನಾವು ಕನಿಷ್ಠತಮ ಸ್ಥಿತಿಯಲ್ಲಿಯೂ ಕೂಡ ಇಲ್ಲ ಅಂಥೇಳಿ. ಆದರೆ ಒಟ್ಟು ಸ್ಥಿತಿಯನ್ನು ಸ್ವಲ್ಪ ಗಮನಿಸಿದರೆ ಈ 1 ವಾರ ಮತ್ತೆ ಪುನಃ ಅವರು ಅಕ್ಕನಿಗೆ ಅವರ ಮಾತಲ್ಲಿ ಒಂದು ಬೇಡಿಕೆ ಇತ್ತು. ಅಂದರೆ ಕೆಲವರಿಗೆ ಕೊಟ್ಟಿದ್ದಾರೆ, ಅವರೇನೋ ಆರ್ಥಿಕವಾಗಿ ಏನಾದರೂ ಮಾಡ್ಕೊಳ್ತಾ ಇದ್ದಾರೆ. ಈಗ ಕಲಾವಿದರನ್ನೇ ತೆಗೆದುಕೊಂಡ್ರೆ ಅವರು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಕಲಾವಿದರನ್ನು 2ನೇ ಬಾರಿಯ ಇದರಲ್ಲಿ ಸೇರಿಸಿದ್ದಾರೆ. ಆದರೆ ಸರ್ಕಾರದ ಕೆಲವು ನಿಯಮಾವಳಿಗಳು ಅಂತ ಹೇಳಿರ್ತದೆ, ಅಥವಾ ಅರ್ಹತೆಯ ಆಧಾರಗಳನ್ನು ಅವರು ಕೊಡ್ತಾರೆ. ಮತ್ತು ಸರ್ಕಾರ ಕೊಡುವಾಗಲೂ ನೇರವಾಗಿ ಹೀಗೆ ಅಂಥೇಳಿ ಕೊಡಲಿಕ್ಕೆ ಬರುವುದಿಲ್ಲ. ಅವರು ಏನಾದರೂ ಒಂದು ಮಾನದಂಡವನ್ನು ಮಾಡಬೇಕಾಗ್ತದೆ. ಖಂಡಿತವಾಗಿ ಕೆಲವರು ಅದರಲ್ಲಿ ಬಿಟ್ಟು ಹೋಗಿರ್ತಾರೆ, ನಾವು ಇಲ್ಲ ಹೇಳೋದಿಲ್ಲ. ಮೊದಲನೆಯ ಅಲೆ ಬಂದಾಗಲೂ ಆ ರೀತಿಯ ಪ್ಯಾಕೇಜನ್ನು ಕೊಟ್ಟಾಗ ಎಷ್ಟೋ ಮಂದಿಗೆ ಅದು ಅಲ್ಲ, ಬೇಡಿಕೆಗಳೇನಿತ್ತು ಅಂತ ಹೇಳಿದ್ರೆ, ತಿಂಗಳಿಗೆ ಬೇಕಾದಂಥ ದಿನಸಿಗಳನ್ನು ಕೊಡಿ, ಕಿಟ್ಗಳನ್ನು, EMI 1-2-3 ತಿಂಗಳು ಅವಕಾಶ ಕೊಡಿ, ಮೆಸ್ಕಾಂ ಬಿಲ್ಗಳಿಗೂ 1-2-3 ತಿಂಗಳು ಅವಕಾಶ ಕೊಡಿ. ಇಂಥದ್ದೆಲ್ಲ ಆದಾಗ ನಮಗೆ ಸ್ವಲ್ಪ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಅದು ನೀವು ಎಜುಕೇಷನ್ನ ಫೀಲ್ಡನ್ನು ನೀವು ಹೇಳಿದ್ದಕ್ಕೆ ಅದನ್ನು ಸೇರಿಸ್ತೇನೆ ಬೇಕಾದರೆ. ಹೌದು, ಯಾಕೆಂತ ಹೇಳಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಈ ರೀತಿಯ ಒಂದು ಸಂಗತಿಗಳಿದೆ. ನಾವೇ ನಮ್ಮ ಉದ್ಯೋಗದ ವಲಯದಲ್ಲಿ ನೋಡಿದರೆ, ನನ್ನದೇ ಒಂದು ಆಫೀಸ್ನಲ್ಲಿ ಒಂದು 5-6 ಜನ ಇದ್ದಾರೆ ಅಂತ ಹೇಳಿ, ಆದರೆ ಈಗ ಇಂತಹ ಸಂದರ್ಭದಲ್ಲಿ, ಉತ್ಪತ್ತಿ ಇಲ್ಲದಂತಹ ಸಂದರ್ಭದಲ್ಲಿ ನಾವು ಹೇಗೆ ಅದನ್ನು ನಿರ್ವಹಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಬಹುಶಃ ಸರ್ಕಾರ ಆ ರೀತಿಯ ತುಂಬ ಕಷ್ಟದಲ್ಲಿರುವವರಿಗೆ ಪ್ರತಿ ಪಂಚಾಯತಿಗೆ, ಕಾರ್ಪೊರೇಷನಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಯಾರಿಗೆ ಊಟಕ್ಕೇ ಕಷ್ಟ ಆಗ್ತದೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಂದು ಕಡೆ ಒಂದು ಟಾಸ್ಕ್ ಫೋರ್ಸ್ ಅಂತೇಳಿ ಮಾಡಿದ್ದಾರೆ. ಅದು ಎಲ್ಲಿಯವರೆಗೆ ಅಂತ ಹೇಳಿ ಕೇಳಿದರೆ, ನಾನು ಗ್ರಾಮೀಣ ಭಾಗದ್ದು ಹೇಳೋದಿದ್ರೆ, ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಟೀಚರ್ಸ್ಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಪೊಲೀಸರು, ಆರೋಗ್ಯ ಇಲಾಖೆಯ ಸಂಬಂಧಿಗಳು, ರೆವಿನ್ಯೂ ಇಲಾಖೆ ಸಂಬಂಧಿಗಳು ಇಟ್ಟುಕೊಂಡು ವಾರಕ್ಕೊಮ್ಮೆ ಆದರೂ ಸೇರಿ ಏನು ಬೆಳವಣಿಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ನೋಡಿ, ಮತ್ತು ಅವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಮತಗಟ್ಟೆ ಬೂತಿನ ಜವಾಬ್ದಾರಿ ಕೊಟ್ಟು, ಅಲ್ಲಿ ಯಾರಾದರೂ ಈಗ ಅಕ್ಕ ಹೇಳಿದಂತಹ ರೀತಿಯಲ್ಲಿ ಊಟಕ್ಕೆ ಅಂದರೆ ಅನಿವಾರ್ಯ ಆರ್ಥಿಕವಾಗಿ ಅಷ್ಟು ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿ, ಆದರೆ ಪಂಚಾಯತ್ನವರು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂಥ ಮಟ್ಟದಲ್ಲಿಯೂ ಕೂಡ ಪಂಚಾಯತಿಗೆ ಅನುದಾನ ಕೊಡಲಾಗಿದೆ. ಓಕೆ, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸಚಿನ್ ಅವರಿದ್ದಾರೆ ಪಂಪಲ್ನಿಂದ. ನಮಸ್ಕಾರ ಸಚಿನ್. ಮಾತಾಡಿ. ಪ್ರತಾಪ್ ಸಿಂಗ್ ನಾಯಕ್ ಸರ್ ಹತ್ರ ಒಂದು ಕೇಳ್ಬೇಕಾಗಿತ್ತು. ಈಗ ಒಬ್ರು ತಾಯಿ ಫೋನ್ ಮಾಡಿ ಹೇಳಿದ್ರು ಸಂಕಷ್ಟದ ಪರಿಸ್ಥಿತಿ ಇದೆ ಅಂತ. ಅದು ಗೊತ್ತಿರುವಂತ ವಿಷಯ, ಒಂದೂವರೆ ವರ್ಷದಿಂದ ಇದು ವಿಶ್ವಕ್ಕೆ ಬಂದಿರುವಂತ ವಿಷಯ. ಆದ್ರೆ ಈಗ ಸಂಶಯ ಏನಂದ್ರೆ, ಜನರಲ್ಲಿ, ಇಡೀ ದೇಶದ ಜನರಲ್ಲಿ 1.5 ವರ್ಷ ಅವಧಿಯಲ್ಲಿ ನಮ್ಮ ಅದಾನಿಯವರ ಆಸ್ತಿಪಾಸ್ತಿ 5,59,000 ಕೋಟಿಗೆ ಹೋಗಿದೆ. ಅದರ ಬಗ್ಗೆ ಇವರು ನಮ್ಮ ಪ್ರತಾಪ್ ಸಿಂಗ್ ನಾಯಕ್ ಸರ್ ಅವರು ಏನ್ ಹೇಳ್ಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಯಾಕೆಂದ್ರೆ ಒಂದು ಬಿಜೆಪಿ ಪಕ್ಷ, ಭಾಜಪಾ ಪಕ್ಷ ಒಂದು ಶಿಸ್ತುಬದ್ಧ ಇರುವಂತಹ ಪಕ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ಬರುವಂತಹ ಒಂದು ಪಕ್ಷ. ಅದು ಆ ಪಕ್ಷ ಒಂದು ವ್ಯಕ್ತಿಗತವಾಗಿರುವಂತಹ ಪಕ್ಷ ಅಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇತಿಹಾಸ ನೋಡಿರುವಾಗ, ವರ್ತಮಾನ ನೋಡುವಾಗ ಅಥವಾ ಭವಿಷ್ಯತ್ ಕಾಲ ನೋಡುವಾಗ
ಆದ್ರೂ ಏನಾಗ್ತಿದೆ ಅಂದ್ರೆ ಜನರ ಆಯ್ಕೆ ಮಾಡಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ ನಮ್ಮ ಗೃಹ ಸಚಿವ ಅಮಿತ್ ಶಾಕ್ಕಿಂತಲೂ ಮೇಲಕ್ಕೆ ಹೋಗಿದ್ದಾರೆ ಅವರು ಇಡೀ ವಿಶ್ವದಲ್ಲಿ ಸಚಿನ್, ಅಥವಾ ಏಷ್ಯಾ ಖಂಡದಲ್ಲಿ ದಯವಿಟ್ಟು ನೇರವಾಗಿ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಅದೇ ಕೋವಿಡ್ ಅಲ್ಲ, ಅದಕ್ಕೆ ರಿಲೇಟೆಡ್ ಆಗಿ ಕೇಳಿ, ಅದಕ್ಕೆ ರಿಲೇಟೆಡ್ ಆಗಿ ಈಗ ಒಬ್ರು ತಾಯಿ ಫೋನ್ ಮಾಡಿದ್ರು ಎಸ್ ಅವರಿಗೆ ಕಷ್ಟ ಇದೆ ಅಂತ. ಆದ್ರೆ ಅದಾನಿ ಅವರು ಎಲ್ಲ ಕಡೆ ಕಾಣಿಸ್ತಾ ಇದ್ದಾರೆ, ಏರ್ಪೋರ್ಟ್ ಅಲ್ಲಿ ಕಾಣಿಸ್ತಾ ಇದ್ದಾರೆ, ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಟ್ರಸ್ಟ್ ಅಲ್ಲಿ ಕಾಣಿಸ್ತಾ ಇದ್ದಾರೆ, ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಕಾಣಿಸ್ತಿದ್ದಾರೆ, NIT ಗೆ ಅದು ಕೂಡ ಹೋಗ್ಬಹುದು, MRPL ಕೂಡ ಹೋಗ್ಬಹುದು, ಎಲ್ಲಕ್ಕಾಗಲ್ಲ. ಅದಕ್ಕೆ ನಮ್ಮ ನಾಯಕ್ ಸರ್ ಅವರು ಸ್ವಲ್ಪ ವಿವರಣೆಯನ್ನು ಕೊಡಬೇಕು. ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ಅವರು ಇಷ್ಟು ಎತ್ತರಕ್ಕೆ ಹೇಗೆ ಹೋಗಿದ್ದಾರೆ, ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಷ್ಟು ಎತ್ತರಕ್ಕೆ ಹೇಗೆ ಹೋಗಿದ್ದಾರೆ ಅಂತ ನಾಯಕ್ ಸರ್ ಅವರು ನಮ್ಗೆ ಸ್ವಲ್ಪ ವಿಶ್ಲೇಷಣೆ ವಿವರಣೆಯನ್ನು ಕೊಡ್ಬೇಕಷ್ಟೇ. ಥ್ಯಾಂಕ್ ಯು. ಅವರು ಈ ರೀತಿಯ ಸಂಗತಿಗಳು ಬಹಳ ಬೇಗ ಸಾಮಾನ್ಯರ ಮನಸ್ಸಿನಲ್ಲಿ ಹೆಚ್ಚು ಆಕರ್ಷಣೆ, ಚರ್ಚೆಯ ವಿಷಯ ಆಗ್ತದೆ. ಪ್ರತಿಯೊಬ್ಬರು ಸ್ವಲ್ಪ ಯೋಚನೆ ಮಾಡಿದರೆ ಇವತ್ತು ಹಾಗಾದರೆ ಯಾರಾದರೂ ಒಬ್ಬರು ತಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ದೇಶದ ಆರ್ಥಿಕ ಸ್ಥಿತಿಗೆ ತನ್ನದೇ ಆದಂತಹ ಒಂದು ಏನು ಪ್ರಯತ್ನದಿಂದ ಉದ್ಯಮವನ್ನು ಮಾಡಿ ಮೇಲೆ ಬರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಅದರಿಂದ ದೇಶಕ್ಕೆ ಮತ್ತು ನಮ್ಮ ಆರ್ಥಿಕ ಸ್ಥಿತಿಗೆ ಪ್ರಯೋಜನ ಆಗ್ತದೆ ಹೊರತು ಅದರಿಂದ ನಷ್ಟ ಆಗೋದಿಲ್ಲ. ಹಾಗೆಲ್ಲ ಯೋಚನೆ ಮಾಡಲಿಕ್ಕೆ ಹೋದರೆ ಒಬ್ಬೊಬ್ಬರ ಲೆಕ್ಕಾಚಾರವನ್ನು ತೆಗೆದರೂ ಕೂಡ ಅವರೆಲ್ಲ ಅದನ್ನು ಕೋವಿಡ್ಗೂ ಅದಕ್ಕೂ ನಾವು ಸಂಬಂಧವನ್ನು ಮಾಡಬಾರದು. ಮತ್ತು ಅದು ಮಾತಾಡೋದಕ್ಕೆ ಬಹಳ ಆಕರ್ಷಣೀಯ, ಬಹುಶಃ ಇನ್ನೊಂದು ವೇದಿಕೆಯಲ್ಲಿ ಚರ್ಚೆ ಮಾಡುವ ಚರ್ಚೆ ಮಾಡಬಹುದು. ಯಾಕೆಂತ ಹೇಳಿದ್ರೆ ದುಡ್ಡಿದ್ದವ, ಹಾಗಾದ್ರೆ ದುಡ್ಡಿದ್ದವ ಎಲ್ಲರೂ ಹಂಚಬಹುದಲ್ಲ ಅಂತೇಳಿ ಹೇಳಿದರೆ, ನನ್ನ ಹತ್ರ 2 ಕಾರ್ ಇದೆ, 1 ಕಾರ್ ನೀವು ನನಗೆ ಕೊಡಿ ಅಂತೇಳಿ ಹೇಳಿದರೆ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರವರ ಸಾಮರ್ಥ್ಯಕ್ಕೆ ಸರಿಯಾಗಿ ಈಗಿನ ಆರ್ಥಿಕ ನೀತಿಯ ಹಿನ್ನೆಲೆಯಲ್ಲಿ ಯಾರಾದರೂ ಪ್ರಯತ್ನ ಪಟ್ಟು ದೇಶಕ್ಕೆ ಪ್ರಯೋಜನ ಆಗುವಂತಹ ದೃಷ್ಟಿಯಲ್ಲಿ ತನ್ನದೇ ಆದಂತಹ ಉದ್ಯಮವನ್ನು ಬೆಳೆಸಿಕೊಳ್ತಾರೆ ಅಂತ ಹೇಳಿದರೆ ಬೆಳೆಸಿಕೊಡ್ತಾರೆ. ನಾವು ಸಹ ನಮ್ಮ ಪ್ರಯತ್ನಗಳನ್ನು ಮಾಡಬೇಕು. ಮತ್ತೆ ಪುನಃ ಆ ತಾಯಿ ಹೇಳಿದ ವಿಷಯಕ್ಕೆ ಬರೋದು ಅಂತ ಹೇಳಿ ಆದರೆ ಖಂಡಿತವಾಗಿ ಇವತ್ತು ನೀವು ಸ್ವಲ್ಪ ಗಮನಿಸಿದರೆ ಎಷ್ಟು ಮಂದಿ ಎಷ್ಟು ರೀತಿಯಲ್ಲಿ ಸಾರ್ವಜನಿಕವಾಗಿ ಸರ್ಕಾರ ಮಾಡಬೇಕು, ನಿಜ ಸರ್ಕಾರ ಮಾಡ್ತಾ ಇದೆ ಕೂಡ. ಈಗ ಕಲಾವಿದರು ಅಂತಲ್ಲ, ಕೆಲವೊಂದು ಕಡೆಗಳಲ್ಲಿ ಮಧ್ಯಮ ವರ್ಗದ ಜನ ಕೂಡ ತಮ್ಮ ಆರ್ಥಿಕವಾದಂಥ ಇದನ್ನ ಸಂಕಷ್ಟದಲ್ಲಿ ಅವರು ಪಡ್ಕೊಳ್ತಾ ಇದ್ದಾರೆ ಅಂತ, ಬಸ್ ಮಾಲಕರನ್ನೇ ತೆಗೆದುಕೊಳ್ಳುವ, ಈಗ ಅವ್ರದ್ದು ಬಹಳ ಸಂಕಷ್ಟಮಯ ಪರಿಸ್ಥಿತಿ ಇದೆ ಅಂತ ಅನ್ನುವಂಥದ್ದು. ಬಹುಶಃ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡಬೇಕನ್ನೋದು ಅಗತ್ಯತೆ ಇದೆ ಅಂತ ಅನ್ನುವಂಥದ್ದು ಕೂಡ ಇದೆ. ಈ ನಡುವೆ ನಮ್ಮ ಜೊತೆಗೆ ಹಲೋ ನಮಸ್ಕಾರ, ವಿದ್ಯಾಧರ್ ಅವರು. ಎಲ್ಲಿಂದ ಸರ್? ತೊಕ್ಕೊಟ್ಟು ಕುಂಪಲದಿಂದ ಮಾತಾಡಿ. ಹೌದು ಸರ್. ಸರ್ಗೆ ನಮಸ್ಕಾರ. ನಮಸ್ಕಾರ. ನನ್ನ ಒಂದು ವಿಷಯ ಏನಂದ್ರೆ, ಈಗ ಲಾಕ್ಡೌನ್ ಆಗಿ 1.5 ತಿಂಗಳ ಹತ್ರ ಆಯ್ತು ಸರ್. ಕೇಂದ್ರ ಸರ್ಕಾರ ಆಗ್ಲಿ ಕರ್ನಾಟಕ ಸರ್ಕಾರ ಆಗ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಎಲ್ಲ ಮಾಡಿದೆ. ಆದ್ರೆ ಈಗ 1.5 ತಿಂಗಳಿಂದ ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡುದು ಸರ್. 1.5 ತಿಂಗಳಿಂದ ನಾನು ಮನೆಯಲ್ಲೇ ಇದ್ದೇನೆ. ನನ್ನ ಹೆಂಡತಿ ಸಣ್ಣ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅಂದ್ರೆ ಏನಂದ್ರೆ ನನಗೆ ಈಗ ಆರ್ಥಿಕ ಪರಿಸ್ಥಿತಿ ಭಾರಿ ಕಷ್ಟ ಆಗಿದೆ ಸರ್. ಇದು ನನ್ನ ಹಾಗೆ ಎಷ್ಟೋ ಜನ ಇದ್ದಾರೆ ಕೆಲಸದವರು, ಒಂದೇ ಕಾರ್ಪೆಂಟರ್ಸ್ ಇದ್ದಾರೆ ಸರ್. ಅಂತವರಿಗೆಲ್ಲ ಎಷ್ಟೋ ಭಾರಿ ಕಷ್ಟ ಆಗಿದೆ ಸರ್. ಅಂದ್ರೆ ನಾವು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ತಯಾರಿದ್ದೇವೆ, ಗವರ್ಮೆಂಟ್ ಮಾಡುದೆಲ್ಲ ಕರೆಕ್ಟ್. ಆದ್ರೆ ನಮ್ಗೆ ಏನಾದ್ರೂ ಒಂದು ಕಿಟ್ಟು ಒಂದು ಇದುವರೆಗೆ ಯಾವ್ದು ಬರ್ಲಿಲ್ಲ ಸರ್. ನಮ್ಗೆ ಒಂದು ಸ್ವಲ್ಪ ಸಣ್ಣ ಮಟ್ಟಿಗೆ ಕಿಟ್ಟು ಒಂದು ಸಿಕ್ಕಿದ್ರೆ ಭಾರಿ ಒಳ್ಳೇದಿತ್ತು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳುದು. ಒಂದು ಇದು ಬರ್ಲಿಲ್ಲ ಸರ್ ಕುಂಪಳ ಸೈಡ್ ಅಲ್ಲಿ. ಎಷ್ಟೋ ಜನ ನನ್ನ ಹಾಗೆ ಕೆಲಸ ಮಾಡೋರು ಎಷ್ಟೋ ಜನ ಮನೇಲಿ ಇದ್ದಾರೆ ಸರ್. ಈಗ ನಾವು ಇದ್ದ ದುಡ್ಡಲ್ಲೇ ನಾವು ಇದನ್ನು ಇದು ಮಾಡ್ತಾ ಇದ್ದೇವೆ. ನನ್ನ ಹೆಂಡತಿ ಸಣ್ಣ ಒಂದು ಕೆಲಸಕ್ಕೆ ಹೋಗುವುದ್ರಿಂದ ಬಚಾವ್ ಆಯ್ತು. ಕರೆಂಟ್ ಬಿಲ್ಲು ಕಟ್ಬೇಕು ಸರ್, ಅದು ಈ ಸರಿ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಎಲ್ಲ ಬಿಲ್ಲು ಕಟ್ಟಬೇಕು, ಮೊಬೈಲು ಬೇಕಾಗ್ತದೆ ಸರ್, ಎಂತ ಮಾಡ್ಲಿಕ್ಕೆ ಆಗ್ತದೆ. ಓಕೆ ವಿದ್ಯಾಧರ್ ಅವರಿಗೆ ಥ್ಯಾಂಕ್ ಯು. ಈಗ ನೀವೊಂದು ಏನಾದ್ರೂ ಒಂದು ಅದೊಂದು ಪರಿಹಾರ ಒಂದು ಕೊಡಿ ಸರ್. ಎಸ್ ಅದೇ ಧನ್ಯವಾದಗಳು. ಅಂದರೆ ಇಲ್ಲಿ ಖಾಸಗಿ ಮಟ್ಟದಲ್ಲಿ ಸಂಘ ಸಂಸ್ಥೆಗಳು ಈ ಸಂದರ್ಭದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಹಾರದ ಕಿಟ್ಟು ಕೊಡುವಂಥ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಸರ್ಕಾರ ಘೋಷಣೆ ಮಾಡಿದೆ, ಕೆಲವೊಂದು ಇವರಿಗೆ ಅಕೌಂಟಿಗೆ ಒಂದಿಷ್ಟು ಹಣ ಹಾಕುವಂಥ ಒಂದು ಭರವಸೆಯನ್ನೆಲ್ಲ ಕೊಟ್ಟಿದೆ. ಕೆಲವರಿಗೆ ಬರ್ತಾ ಇದೆ, ಇನ್ನು ಬರಬಹುದು ಇನ್ನು ಕೆಲವರಿಗೆ ಅನ್ನೋಂಥ ಆಶಾಭಾವನೆ. ಇಲ್ಲಿ ಬಹಳ ಕೆಲವು ಮೂಲಭೂತವಾದ ಸಮಸ್ಯೆ ಬಗ್ಗೆ ನಾವು ಮತ್ತೆ ಚಿಂತಿಸಬೇಕಾದ ಅನಿಸ್ತಾ ಇದೆಯಾ? ತಮ್ಮ ಮಾಧ್ಯಮದ ಮೂಲಕ ತಮ್ಮ ಅಹವಾಲನ್ನು ಹೇಳಿಕೊಂಡ್ರು.
ಆದರೆ ಅವರ ಊರಿನಲ್ಲಿ ಒಂದು ವ್ಯವಸ್ಥೆ ಇದೆ. ಅವರ ಊರಿನಲ್ಲಿ ಪಂಚಾಯತ್ ಇದೆ, ಅವರ ಊರಿನಲ್ಲಿ ಅಥವಾ ಪುರಸಭೆ ಅಂತ ಹೇಳಿ ಆದರೆ ಪುರಸಭೆ ಇದೆ, ಅವರ ವಾರ್ಡ್ ಅಂತ ಹೇಳಿ ಆದರೆ ಅಲ್ಲಿ ಒಬ್ಬರು ಜನಪ್ರತಿನಿಧಿ ಇದ್ದಾರೆ, ಅದರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಹೀಗೆ ಯೋಚನೆ ಮಾಡುವಾಗ ಒಂದು ಈ ರೀತಿಯ ಏನು ಅಲ್ಲಿ ಕಳೆದ ಬಾರಿ ಏನಾಯಿತು ಅಂತ ಹೇಳಿ ಕೇಳಿದರೆ ಸಂಪೂರ್ಣ ಬಂದ್ ಅಂತ ಹೇಳುವ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಈ ಕಿಟ್ ವಿತರಣೆಯನ್ನು ಮಾಡಿದರು. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವು ಶಾಸಕರುಗಳು ಅವರು ಮಾಡಿದಂತಹ ಏನಾದರೂ ಕಿಟ್ ವಿತರಣೆಯ ವ್ಯವಸ್ಥೆಗಳನ್ನು ನೋಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಶಕ್ತಿ ಮೀರಿ ಕೊಟ್ಟಿದ್ದಾರೆ. ಆದರೆ ಆಗಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಎಲ್ಲರಿಗೂ ಈ ಆರ್ಥಿಕವಾಗಿ ಕೆಲಸ ಮಾಡದೇ ಇರುವಂತಹ ಒಂದು ವಾತಾವರಣ ಇವತ್ತು ಇಲ್ಲ. ಕೆಲವೊಂದು ವಲಯಗಳು ಇವತ್ತು ಕೂಡ ಅದು ಕೈಗಾರಿಕೆ ಇರ್ಬೋದು, ಇದು ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಇವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇವರು ಕೆಲಸಕ್ಕೆ ಹೋಗಿ ಬಂದು ಮತ್ತು ತಿಂಗಳ ಸಂಬಳವನ್ನು ಪಡ್ಕೊಳ್ಳುವಂಥವರ ಏನಾದರೂ ನಿಶ್ಚಿತ ವ್ಯವಸ್ಥೆಗಳಿದ್ದರೆ ಅವರೆಲ್ಲರ ಕೆಲಸಗಳು ನಡೀತಾ ಇದೆ. ಕೆಲವೊಂದು ಸಂಗತಿಗಳಿಗೆ ರಿಸ್ಟ್ರಿಕ್ಷನ್ ಆಗಿದೆ. ಆ ರಿಸ್ಟ್ರಿಕ್ಷನ್ ಆಗಿ ಕಷ್ಟ ಬರ್ತಿರೋರು ಯಾರು ಅಂತ ಹೇಳಿ ನೋಡಿ ಗುರುತಿಸಿ ಅವರಿಗೆ ಈ ವ್ಯವಸ್ಥೆಯನ್ನು ತಲುಪಿಸುವಂತಹ ಜವಾಬ್ದಾರಿ ಎಲ್ಲ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಮತ್ತು ತುಂಬ ಸ್ವಯಂ ಸೇವಾ ಸಂಸ್ಥೆಗಳೆಲ್ಲ ಅವರನ್ನೆಲ್ಲ ಗುರುತಿಸಿ ಕೊಡ್ತಾ ಇದ್ದಾರೆ. ಮತ್ತು ಹೀಗೇ ಏನು ಎಲ್ರಿಗೂ ಕೊಡಿ ಅಂಥೇಳಿ ಕೊಡುವಂತಹ ಸ್ಥಿತಿಯಲ್ಲಿ ಅದು ಆ ವ್ಯವಸ್ಥೆಯ ಸರ್ಕಾರದ ಮಟ್ಟದಲ್ಲಿ ಅದರ ಬಜೆಟ್ಗಳು ಆರ್ಥಿಕವಾದ ಕಷ್ಟ ಅಂತ ಅನ್ನುವಂಥದ್ದು. ಓಕೆ, ಈಗ ನಮ್ಮ ಜೊತೆಗೆ ಪೋಪ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ಕಾರ, ತುಂಬ ಪರಿಚಯದವರು, ಅವರಿಗೊಂದು ಮಾತಾಡುವಂತ. ನಮಸ್ಕಾರ. ಪೋಪರ ಎಲ್ಲಿ? ಕುಲಶೇಖರ್ ಅಲ್ಲ? ಕುಲಶೇಖರ್ ಅವರ ಫ್ರೆಂಡ್ನ ಸುಬ್ರಹ್ಮಣ್ಯ ಪ್ರಸಾದ್ ಇದ್ದಲ್ಲ, ಅವರ ಫ್ರೆಂಡ್ ಹೇಳಿ. ಸುಬ್ರಹ್ಮಣ್ಯ ಪ್ರಸಾದ್. ಸರಿ ಹೇಳಿ. ಹಾಗೆ ನಾನು ಅಂದ್ರೆ ನಿಮ್ಮತ್ತೊಂದು ನೇರ ಪ್ರಶ್ನೆ ಏನಂದ್ರೆ, ಕಳೆದ ವರ್ಷ EMI-ಗೆ ಕೇರಳದಿಂದ ಇದು ಮಾಡಿದ್ರು, ಯಾರು ಕಟ್ಟುದು ಬೇಡ EMI ಇದು ಇಂಟ್ರೆಸ್ಟ್. ಆದ್ರೆ ಅದು ಎಷ್ಟು ಜನಕ್ಕೆ ತಲುಪಿದೆ ಅಂತ ನಾನು ಕೇಳುವುದಷ್ಟೇ. ಇಲ್ಲ ಇವರು ಯಾರಿಗೂ ಸಹ ಸಿಗ್ಲಿಲ್ಲಲ್ಲ ಅದು. ನಮ್ಮ ಯಾರಿಗೂ ಇಲ್ಲ, ಕಟ್ಟಬೇಡಿ ಅಂತೇಳಿ ಯಾರಿಗೂ ಹೇಳುವುದಿಲ್ಲ. ಒಂದಷ್ಟು ಸಮಯಕ್ಕೆ ಅವರಿಗೆ ಕಟ್ಟಬೇಕು, ಮತ್ತೆ ಆದರೂ ಕಟ್ಟಬೇಕು. ಈಗಕ್ಕೆ ನಿಮಗೆ ಒತ್ತಡ ಇಲ್ಲ ಅಂತ ಹೇಳುವಂತದ್ದನ್ನು ಹೊರತುಪಡಿಸಿದೆ. ನಾನು ಇದರಲ್ಲಿ ಇಟ್ಟಿದ್ದೇನೆ, ನಮ್ಮ ಪತ್ರಿಕೆಯಲ್ಲಿ ಸಹ ಉಂಟು, EMI ಇಂಟ್ರೆಸ್ಟ್ ಯಾರು ಕಟ್ಟುವುದು ಬೇಡ ಅಂತ ನಮ್ಮ ಮಿತ್ರ ಸಚಿವರೇ ಹೇಳಿದಾರಲ್ಲ. ಅದನ್ನು ಬೇಕಾದ್ರೆ ನಾನು ಒಂದ್ಸರಿ ತೋರಿಸ್ತೇನೆ. ಖಂಡಿತವಾಗಿ ತೋರಿಸಿ. ಒಂದು ವೇಳೆ ಹಾಗೆ ರಿಯಾಯಿತಿ ಕೊಡ್ತಾರೆ, ಯಾವುದು ಇಂಟ್ರೆಸ್ಟ್ ಮಾತ್ರ ಹಾಗೆ ಅಂತ ಹೇಳಿ ಲೋನ್ ಕಟ್ಟಬೇಡಿ ಅನ್ನೋದು ಇಲ್ಲ. ಯಾರು ರಿಸರ್ವ್ ಬ್ಯಾಂಕ್ ಹೇಳಲೇ ಇಲ್ಲ, ಅದು ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ವೇಳೆ ಹಾಗೇನಾದ್ರೂ ಮಾಧ್ಯಮದಲ್ಲಿ ನೋಡಿದ್ದೇನೆ, ಸರಿ ಅಲ್ಲ, ನೀವು ಹೇಳುವಂತದ್ದು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತದೆ ನನಗೆ. ನಾನಂದ್ರೆ ಬೇರೆ ಪಕ್ಷದವಲ್ಲ ನೋಡಿ, ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ನಮ್ಮೊಟ್ಟಿಗೆ, ಅವನ ಹತ್ತಿರದ ಸಂಬಂಧಿ, ಅವನ ಫ್ರೆಂಡ್ ನೋಡಿ. ಎಷ್ಟೋ ಬಾರಿ ಅಲ್ಲಲ್ಲ, ತಾವು ಹೇಳುವಂಥದ್ದನ್ನು ನಾನು ಒಪ್ಪಿಕೊಂಡೇ ಮಾತಾಡ್ತಾ ಇದ್ದೇನೆ. ಕೆಲವೊಂದು ಸಂಗತಿಗಳ ಬಗ್ಗೆ ರಿಯಾಯಿತಿಯನ್ನ ಕೊಡ್ತಾರೆ, ಆದರೆ ಅದರ ಯೋಜನೆಯ ಸರಿಯಾದ ರಿಯಾಯಿತಿಯನ್ನು ಕೊಟ್ಟದ್ದು 3 ತಿಂಗಳು ಮುಂದಕ್ಕೆ ಹಾಕಿದ್ದು. ಹೌದು, ಆದ್ರೆ ನೀವು ಕಟ್ಲೇಬೇಡಿ ಅಂತ ಹೇಳಲಿಲ್ಲ. ಬಟ್ ಅದು ಇಂಟ್ರೆಸ್ಟ್ ಇದೆ. ಹೌದೌದು, ತುಂಬಾ ಇಲಾಖೆ ಕೊಟ್ಟಿದ್ದಾರೆ ಇದರಲ್ಲಿ. ಇಂಟ್ರೆಸ್ಟ್ ಕಟ್ಟುವುದು ಬೇಡ ಅಂತ ಹೇಳಿದ್ದಾರೆ. ಕಟ್ಲಿಕ್ಕೆ ಇಲ್ಲ, ಅದು ಮುಟ್ಲಿಲ್ಲ. ಎಷ್ಟು ಜನಕ್ಕೆ ಮುಟ್ಟಿದೆ ಅಲ್ಲ, ಮುಟ್ಲಿಕ್ಕೆ ನೀವು ಕಟ್ಟದೇ ಇರುವುದೇ ಹೊರತು ಅದನ್ನು ಪುನಃ ನಿಮಗೆ ಇಲ್ಲ ಕೊಡುವಂತದ್ದು ಅಂತ ಹೇಳುವಂತದ್ದು ಇಲ್ಲಲ್ಲ. ಇವರೇ ಕೊಡ್ಲಿಕ್ಕೆ ಇಲ್ಲ. ಬ್ಯಾಂಕಿಗೆ ಆದ್ರೂ ಹೋಗಿ ಕೆಲವರಿಗಾದ್ರೂ ಸಿಗ್ಬೇಕಲ್ಲ, ಬ್ಯಾಂಕಿನವರಿಗೂ ಕೊಡುವುದಿಲ್ಲ ಅದು. ಇಲ್ಲ ಪೋಪರೆ, ಅದು ಬಹುಶಃ ತಪ್ಪು ಮಾಹಿತಿ ಅಂತ ಅನಿಸುತ್ತೆ ನನಗೆ. ರಿಸರ್ವ್ ಬ್ಯಾಂಕ್ ಹಾಗೆ ಹೇಳಲಿಲ್ಲ. ರಿಸರ್ವ್ ಬ್ಯಾಂಕ್ ಒಂದು 2 ತಿಂಗಳು 3 ತಿಂಗಳು ಏನೋ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಅಂದ್ರೆ ಮುಂದಕ್ಕೆ ಹಾಕಿದೆ. ಅದು ಕೊನೆಯ ನಿಮ್ಮ EMI ಕಟ್ಟುವ ಕೊನೆಯ ತಿಂಗಳಿದೆಯಲ್ಲ, ಅದು 3 ತಿಂಗಳಿಗೆ ಮುಂದಕ್ಕೆ ಹೋಗ್ತದೆ. ಬಟ್ ಅಲ್ಲಿ ಬ್ಯಾಂಕುಗಳಿಗೆ ಅವರು ಇನ್ನಷ್ಟು ಇಂಟ್ರೆಸ್ಟ್ ಹಾಕ್ಲಿಕ್ಕೆ ಸಾಧ್ಯತೆ ಇದೆ. ಇಂಟ್ರೆಸ್ಟಿನ ಬಗ್ಗೆ ಅದರ ಗೊತ್ತಿಲ್ಲ, ನಾನು ನೋಡಿದ್ದೇನೆ ನಿಮ್ಮ ಮಾಧ್ಯಮದಲ್ಲಿ. ಸರಿ ಅಲ್ಲ, ನೀವು ಅದರದೊಂದು ಮಾಹಿತಿ ಕೊಡಿ, ಅದರ ಬಗ್ಗೆ ಪರಾಮರ್ಶಿಸಿ ಸಂಬಂಧಪಟ್ಟವರಲ್ಲಿ ಮಾತಾಡ್ತೇವೆ ಇವರೇ. ಹೌದು, ನಾನು ಅದೇ ಹೇಳಿದ್ದೆ. ನನಗೆ ಅಂದ್ರೆ ಅದನ್ನು ತುಂಬಾ ನೋಟ್ ಮಾಡಿ ಇಟ್ಟಿದ್ದೇನೆ ನಾನು. ಅದಕ್ಕೆ ಎಷ್ಟು ಒಂದು
ಒಂದು ಜನಕ್ಕೆ ಅದು ಸರಿಯಾಗಿ ಸಿಕ್ಕಿದೆ ಅಂತ ಕೇಳಿದೆ ನಾನು ಅಷ್ಟೇ. ಓಕೆ ಪೋಪ್ರೆ, ಥ್ಯಾಂಕ್ ಯು. ಒಂದು ಹೊಸ ವಿಚಾರವನ್ನು ಮುಂದೆ ಇಟ್ಟಿದ್ದೀನಿ, ನೋಡ್ಬೇಕು, ಅದು ಪರಾಮರ್ಶಿಸಬೇಕು. ಈ ಯೋಜನೆಗಳು ಎಷ್ಟೋ ಬಾರಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ತುಂಬ ಕೊರತೆಗಳನ್ನು ಆಗುವುದನ್ನು ಕೂಡ ನಾನು ಕಾಣ್ತಾ ಇದ್ದೇನೆ. ಈಗ ಆಯುಷ್ಮಾನ್ ಯೋಜನೆ ಇರಬಹುದು, ಯಾವಾಗ ಅದು ಲಭ್ಯ ಅಂತ ಹೇಳುವಂಥದ್ದಕ್ಕೆ ಸರ್ಕಾರ ಒಂದು ನಿಯಮವನ್ನು, ಒಂದು ಕೆಲವು ಷರತ್ತುಗಳನ್ನೆಲ್ಲ ಹಾಕಿರ್ತಾರೆ. ಅಂಥವರಿಗೆ ಮಾತ್ರ, ಮತ್ತು ಸಾಮಾನ್ಯವಾಗಿ ಅದು ಯಾರಿಗೆ ಕೊಡೋದು ಅಂತ ಹೇಳಿದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರು ಕಷ್ಟದಲ್ಲಿದ್ದಾರೆ. ಆಯುಷ್ಮಾನ್ ಬಹಳ ಒಳ್ಳೆಯ ಯೋಜನೆ, ಎಂಥ ಯೋಜನೆ. ಆದರೆ ಸರ್ಕಾರಿ ಇದರಲ್ಲೂ ಕೂಡ ಬಹಳ ಇದೆ. ಆದರೆ ಈ ಖಾಸಗಿ ಆಸ್ಪತ್ರೆಗಳು ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಉಸ್ತುವಾರಿ ಸಚಿವರು ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಬಹುಶಃ ಪ್ರತಿಯೊಂದು ಕಡೆ ಮಟ್ಟದಲ್ಲೂ ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೊಬ್ರು ಆರೋಗ್ಯ ಮಿತ್ರ ಅಂತ ಹೇಳಿರ್ತಾರೆ. ನಿಜವಾಗಿ ಆ ಆರೋಗ್ಯ ಮಿತ್ರರ ಜವಾಬ್ದಾರಿ ಅದು. ಯಾರಾದರೂ ಬಂದರೆ ಅವರಿಗೆ ಅವರು ಆಯುಷ್ಮಾನ್ ಯೋಜನೆಯ ಒಳಗೆ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳುವಂಥದ್ದನ್ನು ಅವರಿಗೆ ತಿಳಿಸಿ ಎಷ್ಟೋ ಕೋಟಿ ರೂಪಾಯಿ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಇದರಿಂದ ನೇರ ಪ್ರಯೋಜನ ಪಡ್ಕೊಂಡಂಥವರು ಎಷ್ಟೋ ಸಾವಿರ ಮಂದಿ ಮೊನ್ನೆಯ ಸಂದರ್ಭದಲ್ಲಿ. ಇದನ್ನೆಲ್ಲ ಆಲೋಚನೆ ಮಾಡಿದರೆ ಹಿಂದೆ ಈ ಸಂಗತಿಗಳನ್ನು ನಾವು ನಿರೀಕ್ಷೆ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಯೋಜನೆಗಳು ಬರ್ತದೆ, ಜನ ಅದರ ಮಾಹಿತಿಯನ್ನು ಪಡ್ಕೊಳ್ಬೇಕು ಮತ್ತು ಅದರ ಉಪಯೋಗವನ್ನು ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಜನರ ಭಾಗವಹಿಸುವಿಕೆ ಎಷ್ಟು ಇರ್ತದೆ ಅದರ ಮೇಲೆ ಸರ್ಕಾರ ಕೊಟ್ಟಂತಹ ಯೋಜನೆಯ ಪ್ರಯೋಜನ ಯಾರಿಗೆ ಸಿಗಬೇಕು ಅವರಿಗೆ ಸಿಗ್ತದೆ ಅಂತ ಅನ್ನೋದು. ಮತ್ತೊಬ್ಬರಿದ್ದಾರೆ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಅರ್ಚನಾ, ಕಾವೂರಿನಿಂದ. ಹೇಳಿ ಸರ್. ನಾನು ಸ್ಕೂಲ್ ಫೀಸಿನ ಬಗ್ಗೆ ಒಂಚೂರು ಹೇಳಲಿಕ್ಕಿತ್ತು. ಮಾತಾಡಿ ಸರ್. ಲಾಸ್ಟ್ ಟೈಮ್ ನಾವು ವೇದಾಸ್ ಕಾಮತ್ ಅವ್ರು ಶಿಕ್ಷಣ ಸಚಿವರಲ್ಲ, ಶಿಕ್ಷಣ ಸಚಿವರಲ್ಲ ಅಂದೆ. ಶಿಕ್ಷಣ ಸಚಿವ ಯಾರು ಕೇಳ್ತಾ ಇಲ್ಲ. ಹೇಳಿ ತಮಾಷೆಗೆ ಹೇಳಿದ್ ಹೇಳಿ. ಅಂದ್ರೆ ಲಾಸ್ಟ್ ಟೈಮ್ ಏನಂತ ಹೇಳಿದ್ರೆ, ನಾವು ಇಲ್ಲಿ ಸ್ಕೂಲ್ಗೆ ಫೀಸ್ ಇದಕ್ಕೆ ಕೇಳಿದೆವು. ಅಲ್ಲಿ ಗೌರ್ಮೆಂಟ್ ಹೇಳಿದೆ 70% ಕಟ್ಲಿಕ್ಕೆ ಅಂತ ಹೇಳಿ. ಬಟ್ ನನ್ ಮಗ ಹೋಗೋ ಸ್ಕೂಲಿಗೆ ನಾವು ಕೇಳಿದಾಗ ಅವ್ರು ಹೇಳ್ತಾರೆ ನಮ್ದು ಇಲ್ಲಿ ಸ್ಟೇಟ್ ಸಿಲೆಬಸ್, ಅವರು ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ ಅದು ನಮ್ಗೆ ಬರುದಿಲ್ಲ ಅಂತ ಹೇಳ್ತಾರೆ. ಸೊ ಫುಲ್ 32,000 ಫೀಸ್ ಕಲೆಕ್ಟ್ ಮಾಡಿದ್ದಾರೆ. ನೋಡೋಣ, ಈಗ ಸರ್ಕಾರದ ಮಾರ್ಗಸೂಚಿ ಏನಿದೆ ಅಂತ ಕೇಳೋಣ. ಅಲ್ಲ, ಲಾಸ್ಟ್ ಇಯರ್ ನಾನು 5th ಸ್ಟ್ಯಾಂಡರ್ಡ್ ಇದು ಅಂದ್ರೆ ಅವಾಗ ಹೌದು ಅಂತ ಅಲ್ಲ, ಬಹಳಷ್ಟು ಸಂಸ್ಥೆಗಳಲ್ಲಿ ಹೇಳಲಾಗಿತ್ತು 60% ಮಾತ್ರ ತಗೊಳ್ಬೇಕು, ಅದಕ್ಕಿಂತ ಹೆಚ್ಚು ತಗೊಳ್ಬಾರ್ದು ಅಂತ ಹೇಳಲಾಗಿತ್ತು. ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪರಿಪೂರ್ಣ ಅಂದ್ರೆ ಸಂಪೂರ್ಣ ಫೀಸನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ದೂರುಗಳು ಬಹಳಷ್ಟು ಬಂದಿದ್ವು. ಬಹುಶಃ ಈ ಬಾರಿ ಸಹ ಹಾಗೇನೆ 12th ಎಕ್ಸಾಮ್ ಮುಗ್ದಿತ್ತು, ಏಪ್ರಿಲ್ 12ಗೆ ಎಕ್ಸಾಮ್ ಮುಗ್ದಿತ್ತು. 24th ಒಳಗೆ ಫೀಸ್ ಕಟ್ಬೇಕಂತ ಹೇಳಿದ್ರು. ಸೊ ಎಲ್ಲ ಸ್ವಲ್ಪ ಇದು ಮಾಡಿದ್ರು, ಕಟ್ಲಿಕ್ಕೆ ಹಾಗೆ ಆಗುದಿಲ್ಲ ಅಂದ್ರೆ ನಮ್ಗೆ ಇರೋದು ಜೂನ್ ಅಲ್ಲಿ, ನಮ್ಗೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಕ್ಕೆ ಅವ್ರೆಂತ ಹೇಳಿದ್ರು, ನೀವು ನೆಕ್ಸ್ಟ್ ನಿಮ್ಗೆ ಇದು ಅಲೌ ಮಾಡಿದ್ರೆ ಕೆಲವ್ರು ಕಟ್ಟುದಿಲ್ಲ ಅಂತ ಹೇಳಿದ್ರು. ಅದು ನಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು. ಸೊ ಮತ್ತೆ ಲಾಕ್ ಡೌನ್ ಆಗಿದ್ರಿಂದ ನಮ್ಗೀಗ ಜೂನ್ 15 ಒಳಗೆ ಫೀಸ್ ಕಟ್ಬೇಕಂತ ಹೇಳಿ ಹೇಳಿದ್ದಾರೆ. ಬಟ್ ಫೋರ್ಸ್ ಮಾಡ್ತಾ ಇಲ್ಲ ಅವರು. ನಾವಿನ್ನ ಕಟ್ಲಿಲ್ಲ ಆದ್ರೆ ಗಳಿಗೆ ಮೆಸೇಜ್ ಕಟ್ತಾ ಇರ್ತಾರೆ, ಕಟ್ಟಿ 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 ಅಂತ. ಈಗ ನಾಡ್ದು 15 ಒಳಗೆ 34,000 ಈ ಇಯರ್ದು ಉಂಟು ಫೀಸ್ ಕಟ್ಲಿಕ್ಕೆ. ನಾಡ್ದು 15 ಒಳಗೆ 22,000 ಕಟ್ಬೇಕು. ಅದು ಅಲ್ಲದೆ ಮೊನ್ನೆ ನಾವು ಆಲ್ರೆಡಿ ಬುಕ್ ಸಹ ನಿನ್ನೆ ಎಲ್ಲ ಮೊನ್ನೆ ಡಿಸ್ಟ್ರಿಬ್ಯೂಟ್ ಮಾಡಿ ಆಗಿದೆ 4th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ಗೆ. ನೀವು ಒಂದು ವೇಳೆ ಕಟ್ಟದೇ ಇದ್ರೆ ಆನ್ಲೈನ್ ಕ್ಲಾಸ್ ಅನ್ನು ನಿಲ್ಲಿಸಿ ಬಿಡ್ತಾರೆ ಅಥವಾ ಮಾಡುವುದಿಲ್ಲ. ಯಾರು ಹಣ ಕೊಟ್ಟಿದ್ದಾರೆ ಅವ್ರದ್ದು ಆರಂಭ ಮಾಡ್ತಾರೆ. ಇಲ್ಲ, ಆನ್ಲೈನ್ ಕ್ಲಾಸ್ ಕಟ್ಟಿದೆ ಏನ್ ಹೇಳುದಿಲ್ಲ, ಬಟ್ ಅವ್ರು ಮೆಸೇಜ್ ಕಳಿಸ್ತಾ ಇರ್ತಾರೆ. ಮತ್ ನಿನ್ನೆ ಸ್ಕೂಲ್ ಓಪನ್ ಮಾಡಿ ಬುಕ್ಸ್ ಸಹ ಎಲ್ಲ ಕೊಟ್ಟಾಗಿದೆ. ಪರ್ಮಿಷನ್ ತಗೊಂಡಿದಾರ ಗೊತ್ತಿಲ್ಲ ಹಾಗೆ. ಸೊ ಪುಸ್ತಕದ ಹಣ ನೀವೇ ಅಂದ್ರೆ ನೀವು ಕೊಟ್ಟಿದ್ದೀರಾ ಅಥವಾ ಅದು ಹೇಗೆ? ನಾವೇ ಕೊಟ್ಟು ತಗೊಂಡು. ಓಕೆ, 34,000 ಸ್ಕೂಲ್ ಫೀಸ್, 4,000 ಬುಕ್ಸ್ ಇದೆ ಫೀಸ್. ಓಕೆ ಓಕೆ ಓಕೆ. ಅಲ್ಲ, ಸರಿ, ಅವರು ಹೇಳಿದಂತಹ ವಿಷಯ ಅಂದ್ರೆ ಬಹುಶಃ ಕರೆಕ್ಟ್ ಎಲ್ಲರಿಗೆ. ನಮ್ಗೆ ಕರ್ನಾಟಕದಲ್ಲಿರುವಾಗ ಯಡಿಯೂರಪ್ಪನವ್ರು ಏನ್ ಮಾಡಿದಾರೆ, ಎಲ್ಲ ಸ್ಕೂಲ್ಗೆ ಆಗುವ ಹಾಗೆ ಸ್ವಲ್ಪ ಅಂದ್ರೆ ಎಲ್ಲರೂ ಅಲ್ಲಿ ಟೀಚರ್ ನಾವು ಸಹ ಇದ್ದಾರೆ, ಅವರಿಗೆ ಫೀಸ್ ಕೊಡ್ಬೋದು, ಕರೆಕ್ಟ್, ಇಲ್ಲ ಹೇಳುದಿಲ್ಲ. ಬಟ್ ಅಲ್ಲಿ ಕನ್ಸೆಷನ್ ಒಂದು ಕಡಿಮೆ ಆದ್ರೆ ನಮ್ಗೆ ಸ್ವಲ್ಪ ಇಲ್ಲ. ಅದು ಸರ್ಕಾರ ಹೇಳಿದೆ, ಆದೇಶ ಇದೆ. ಇಲ್ಲ, ಆದೇಶ ಇದೆ. ಅರ್ಚನಾ ಅವರು ಈಗ ಕೇಳೋಣ, ನಾನು ಮಾತಾಡ್ತಾರೆ, ಅವರು ಉತ್ತರ ಕೊಡ್ತಾರೆ. ನಮಸ್ಕಾರ, ಥ್ಯಾಂಕ್ ಯು. ಹಾಗೇನಾದರೂ ಇದ್ರೆ ಬಹುಶಃ ಅದಕ್ಕೊಂದು ಇಲಾಖೆ ಇದೆ, ನಮಗೆ ಈ ರೀತಿಯ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳುವಂತಹ ಸಂಗತಿಯನ್ನು ಅವರ ಗಮನಕ್ಕೆ ನಾವು ತರಬಹುದು.
ಇದು ನೋಡಿ ಒಂದು ರೀತಿಯ ಸೂಕ್ಷ್ಮದ ಚರ್ಚೆಯ ವಿಷಯ. ಹೌದು. ನಾವು ಶಾಲೆಗೆ ಇಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಯಾವುದೇ ರೀತಿ ಅಲ್ಲ, ನಮ್ಮ ಮಕ್ಕಳನ್ನು ಏನು ಒಳ್ಳೆಯ ಎಜುಕೇಷನ್ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಒಂದು ಒಳ್ಳೆಯ ಶಾಲೆಯನ್ನು ನೋಡಿ ಸೇರಿಸ್ತೇವೆ. ಆ ಶಾಲೆಗೆ ಸೇರಿಸುವಾಗ ಆ ಶಾಲೆಯ ಏನು ಈಗ ಎಲ್ಲವೂ ಅನುದಾನಿತ ಶಾಲೆಗಳು ಅಲ್ಲ, ಅನುದಾನ ರಹಿತ ಶಾಲೆಗಳು ಇದ್ದಾರೆ. ಅವರು ಶಾಲೆಯನ್ನು ಕೂಡ ನಡೆಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಅವರೊಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಕೆಲವರು ಪೂರ್ಣವಾಗಿ ತಗೊಳ್ತಾರೆ, ಕೆಲವರು ತೆಗೆದುಕೊಳ್ಳದೇ ಇದ್ದಂತಹ ಶಾಲೆಗಳು ಕೂಡ ಇದೆ. ಒಂದು ಕಡೆಯಿಂದ ನಾವು ಅಧ್ಯಾಪಕರುಗಳಿಗೆ ಏನೂ ಅನುದಾನ ರಹಿತ ಶಾಲೆಯವರಿಗೆ ಯಾವುದೇ ರೀತಿಯ ಸಹಕಾರ ಇಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನಾವು ಒಂದು ಕಡೆಯಿಂದ ಮಾತಾಡ್ತೇವೆ. ಇನ್ನೊಂದು ಕಡೆಯಿಂದ ಮಕ್ಕಳ ಫೀಸನ್ನು ನಾವು ಹೇಗೆ ಕಟ್ಟೋದು ಅಂತ ಹೇಳುವಂಥದ್ದನ್ನು ಹೇಳ್ತೇವೆ. ಅದರ ಮಧ್ಯೆ ಸರ್ಕಾರಿ ಶಾಲೆಗಳು ಇದ್ದಾವೆ, ಅಲ್ಲಿ ಫೀಸೇ ಕಟ್ಟಬೇಕಾಗಿ ಇಲ್ಲದಂತಹ ಶಾಲೆಗಳು. ಆದರೆ ಇವತ್ತಲ್ಲಿ ಮಕ್ಕಳು ಕೂಡ ಕಟ್ಟಡ ಇದೆ, ಮಕ್ಕಳಿಲ್ಲ ಅಂತ ಹೇಳುವಂತಹ ಸ್ಥಿತಿ ಇದೆ. ಹಾಗಾಗಿ ಇದೆಲ್ಲವನ್ನು ಗಮನಿಸುವಾಗ ಅವರು ಹೇಳಿದಂತಹ ಸಂಗತಿ ಸರ್ಕಾರವನ್ನು ನನಗೂ ನೆನಪಿರುವ ಹಾಗೆ ಇಷ್ಟು ಪರ್ಸೆಂಟೇಜ್ ಮಾತ್ರ ಏನು ಫೀಸಿನಲ್ಲಿ ತಗೊಳ್ಬೇಕು, ಉಳಿದದ್ದನ್ನು ತೆಗೆದುಕೊಳ್ಳಬಾರದು ಅಂತ ಹೇಳುವಂತಹ ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿದೆ. ಎಷ್ಟೋ ವಿಷಯಗಳು ಇಂತಹ ಸಂಗತಿಗಳನ್ನು ಹೇಳಿಕೊಂಡು ಕೋರ್ಟಿಗೂ ಹೋದಂಥವರು ಇದ್ದಾರೆ. ಈ ಎಲ್ಲ ವ್ಯವಸ್ಥೆಯ ಮಧ್ಯೆ ಅವರಿಗೆ ನಾನು ಪರಿಹಾರವಾಗಿ ಏನು ಹೇಳ್ಬೋದು ಅಂತೇಳಿ ಕೇಳಿದರೆ, ಒಂದು ವೇಳೆ ಆ ನಿಯಮಾವಳಿಯನ್ನು ಮೀರಿ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆದರೆ ಸಂಬಂಧಪಟ್ಟ ಇಲಾಖೆಗೆ ಅವರು ದೂರು ಕೊಡಬೇಕು. ಆ ದೂರಿನ ಮೇಲೆ ಅವರು ವಿಚಾರಣೆ ಮಾಡಿ ಅವರಿಗೆ ಬೇಕಾಗುವಂತಹ ನ್ಯಾಯವನ್ನು ಅವರು ಕೊಡಿಸ್ತಾರೆ. ಎಸ್ ಸರ್, ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಮತ್ತೆ ಬರ್ತೇವೆ.
www. ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಗ್ ನಾಯ್ಕ್ ಅವರಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತಾ ಇದ್ದೆ. ಈ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಅದೇ ಇವತ್ತು ಬಹಳ ಮುಖ್ಯವಾಗಿ ಆರ್ಥಿಕವಾದಂಥ ಒಂದು ಸಂಕಷ್ಟಗಳನ್ನು ಇಟ್ಟುಕೊಂಡೇ ಜನ ಮಾತಾಡುವಂಥದ್ದು. ಒಂದು ಲಾಕ್ಡೌನ್ ಹಾಕುವಾಗ ನಮಗೆ ಏನು ಅನ್ನುವಂಥ ಒಂದಷ್ಟು ಇದು ಬಹುಶಃ ಕೇಂದ್ರ ಸರ್ಕಾರದಿಂದ ಈಗಾಗಲೇ ದಿನಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ರೇಷನ್ಗೆ ಸಂಬಂಧಪಟ್ಟ ಹಾಗೆ ಅದು ಒಂದಷ್ಟು ನಾವು ರಾಜ್ಯ ಸರ್ಕಾರಗಳಿಗೆ ಅದನ್ನು ಕೊಟ್ಟಿದ್ದೇವೆ ಅಂತ ಹೇಳಿದೆ. ಬಹುಶಃ ಅದು ಮುಟ್ಟಿದರೆ ಎಲ್ಲೋ ಒಂದು ಕಡೆಯಲ್ಲಿ ಅವರ ಒಂದು ತಿಂಗಳ ಆಹಾರವಾದರೂ ಕೂಡ ಸರಿಯಾದ ರೀತಿಯಲ್ಲಿ ಮುಟ್ಟಿದರೆ ಬಹುಶಃ ಅದು ಪಕ್ಷದ ಮಟ್ಟದಲ್ಲಿ ಅದು ಜನರಿಗೆ ತಲುಪಿಸುವಂಥ ರೀತಿಯಲ್ಲಿ ಆಗಬೇಕಾದ ಅಗತ್ಯತೆ ಇದೆಯಾ? ಇಲ್ಲ, ಅದು ಆ ಯೋಜನೆಗಳೆಲ್ಲ ಬರುವಂಥದ್ದು ಏನು ರೇಷನ್ ಶಾಪ್ಗಳಿದೆ ಅದರ ಆಧಾರದಲ್ಲೇ ಅದರ ಮೂಲಕವೇ ಕೊಡುವಂಥದ್ದು. ಅದು ಈಗಲೂ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ 5 kg ಅಕ್ಕಿ, ಯಾರೆಲ್ಲ ಇದರಲ್ಲಿ ಮತ್ತೆ ಪುನಃ ಬರ್ತದೆ ಅವರಿಗೆ ಅದು ಸಿಗ್ತಾ ಇದೆ. ಅದನ್ನು ನವೆಂಬರ್ವರೆಗೆ ನನ್ನ ಮಾಹಿತಿಯ ಪ್ರಕಾರ, ನನ್ನ ನೆನಪಿನ ಪ್ರಕಾರ ನವೆಂಬರ್ವರೆಗೂ ವಿಸ್ತರಣೆ ಮಾಡಿದ್ದಾರೆ ಅಂತ. ಹೌದು. ಆದರೆ ಇಲ್ಲಿ ಕೆಲವೊಂದು ಸವಲತ್ತುಗಳು ಈಗ ಸರ್ಕಾರ ಏನೀಗ ಬಿಡುಗಡೆ ಮಾಡಿ, ಈಗ ರಾಜ್ಯ ಸರ್ಕಾರ ಕೆಲವೊಂದು ಅನೌನ್ಸ್ ಮಾಡಿದೆ, ಇವರಿಗಿಷ್ಟು ಅಂತ ಅನ್ನುವಂಥದ್ದು. ಸೊ ಇದನ್ನು ಆಯಾಯ ಸಾಂಘಿಕವಾದ ಇದರ ನಡುವೆ ಇವರ ನಡುವೆ ಆ ಒಂದು ಯಾರ್ಯಾರು ಸಾಮುದಾಯಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ತಲುಪಿಸುವಂಥ ಒಂದು ಕೆಲಸಗಳಾಗಬೇಕಾಗಿದೆ. ಪಕ್ಷದ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ನಮ್ಮ ಕಡೆಯಿಂದ ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ವಾರದಲ್ಲಿ ಎಲ್ಲೆಲ್ಲ ಬಹಳ ಸ್ವಲ್ಪ ಗಂಭೀರವಾಗಿ ಗಮನ ಕೊಡಬೇಕಾದಂತಹ ಗ್ರಾಮಗಳು ಯಾವುದಿದ್ದಾವೆ ಅಲ್ಲಿ ಇನ್ನು ರೇಷನ್ ಅಂಗಡಿಗೆ ಬರದೆ ಈ ವ್ಯವಸ್ಥೆಯ ಮೂಲಕ ಮನೆಗೆ ತಲುಪಿಸುವಂತಹ ದೃಷ್ಟಿಯಲ್ಲಿ ಅವರು ಮನೆಯಿಂದ ಹೊರಗೆ ಬರದಂತಹ ರೀತಿಯಲ್ಲಿ ಬಹುಶಃ ಸಾಮಾನ್ಯ ನಿಯಮ ನನಗೆ ಕಾಣುವಂಥದ್ದು, ಒಂದು ಗ್ರಾಮದಲ್ಲಿ 50ಕ್ಕಿಂತ ಹೆಚ್ಚಿಗೆ ಪಾಸಿಟಿವ್ ಕೇಸ್ಗಳು ಇದೆ ಅಂತ ಹೇಳಿ. ಆದರೆ ಅಂತಹ ಗ್ರಾಮಗಳನ್ನು ಗುರುತಿಸಿ ವಿಶೇಷವಾದಂತಹ ಏನು ಸ್ಟ್ರಿಕ್ಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ದೃಷ್ಟಿಯಲ್ಲಿ ಯಾರು ಮನೆಯಿಂದ ಹೊರಗೆ ಬರದಂತಹ ರೀತಿಯಲ್ಲಿ ಅಗತ್ಯದ ವಸ್ತುಗಳನ್ನು ಅವರ ಮನೆಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಯೋಚನೆಗಳು ಆಗ್ತಾ ಇದೆ. ಪ್ರಶ್ನೆ ಏನು, ಮತ್ತೆ ಪುನಃ ಅಲ್ಲಿಗೆ ಬರ್ತೇವೆ ನಾವು. ಒಂದು ವಾರದ ಈ ಅವಧಿಯಲ್ಲಿ ಆ ರೀತಿಯ ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಲಿಲ್ಲ ಅಂತೇಳಿ ಆದರೆ ಮತ್ತೆ ಪುನಃ ಇದು ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ಬರಬಹುದು ಅಂತೇಳಿ. ಮತ್ತು ನಗರ ಪ್ರದೇಶಗಳಿಗಿಂತ ಈಗ ಹೆಚ್ಚು ಇದರ ಒತ್ತಡ ಗ್ರಾಮಾಂತರ ಪ್ರದೇಶಗಳಿಗೆ ಇದೆ. ಹಾಗಾಗಿ ಕೆಲವೆಲ್ಲ ಯಾವ ರೀತಿಯಲ್ಲಿ ರಾಜ್ಯದಲ್ಲಿ 8 ಜಿಲ್ಲೆಯನ್ನು ಗುರುತಿಸಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಂತಹ ಗ್ರಾಮಗಳು ಅಂತೇಳಿ ಗುರುತಿಸಿ ಅಲ್ಲಿ ಸ್ವಯಂ ಪ್ರೇರಿತವಾಗಿ ಅಥವಾ ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಮಾಡುವಂತಹ ನಿರ್ಣಯವನ್ನು ಜಿಲ್ಲಾಡಳಿತ ಅನಿವಾರ್ಯವಾಗಿ ಈ ಒಟ್ಟು ಬೆಳವಣಿಗೆಯ ಹಿನ್ನೆಲೆಯಲ್ಲಿ ತೆಗೆದುಕೊಳ್ಳಬೇಕಾದಂತಹ ಸ್ಥಿತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಕೆಲವೊಂದು ಗ್ರಾಮಗಳಲ್ಲಿ ಅದು ಹೆಚ್ಚಿಗೆ ಆಗುವ ಲಕ್ಷಣ ಸುಮಾರು ಬಹುಶಃ ನಮ್ಮ ಜಿಲ್ಲೆಯಲ್ಲಿ 40 ಗ್ರಾಮಗಳು ಆ ರೀತಿಯಲ್ಲಿ ಏನು ಈ ಪಾಸಿಟಿವ್ ಕೇಸಸ್ಗಳು ಹೆಚ್ಚಿಗೆ ಆದಂತಹ ಅಂದರೆ ಅಪ್ವರ್ಡ್ ಟ್ರೆಂಡನ್ನು ತೋರಿಸುವಂತಹ ಇದ್ದಾವೆ. ಅಂತಹ ಗ್ರಾಮವನ್ನು ಗುರುತಿಸಿ ಅಲ್ಲಿ ವಿಶೇಷವಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ. ಗ್ರಾಮೀಣ ಭಾಗಗಳಲ್ಲಿ ಜನ ಸ್ವಲ್ಪ ಗಟ್ಟಿ ಇದ್ದಾರೆ. ಅವರಿಗೆ ಯಾವುದೇ ಕಾಯಿಲೆಗಳು ಬಂದರೂ ಕೂಡ ಇಂಥ ಕಾಯಿಲೆಗಳು ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಅದು ಹಬ್ಬಲಿಕ್ಕೂ ಕೂಡ ಸಾಧ್ಯತೆ ಇಲ್ಲ ಅಂತರು. ಅಲ್ಲಿ ಎಲ್ಲಾದರೂ ಬಂದರೆ ಮಲೇರಿಯಾ, ಡೆಂಗ್ಯೂ, ಮಂಗನ ಕಾಯಿಲೆ ಇಂಥದ್ದೆಲ್ಲ. ಆದರೆ ಎಲ್ಲೋ ನಗರ ಪ್ರದೇಶದ ಜನ ಸ್ವಲ್ಪ ಬಂದು ಹಂಚಿದರು ಅನ್ನುವಂಥ ಒಂದು ಆಪಾದನೆಗಳು. ಇದನ್ನು ತಡಲಿಕ್ಕೆ ಸಾಧ್ಯತೆ ಇತ್ತ? ಇನ್ನು ಮುಂದೆ ಅದರ ಜಾಗ್ರತೆಯನ್ನು ಗ್ರಾಮೀಣ ಭಾಗದ ಜನರಿಗೆ ಸುಮ್ಮನೆ ಅದನ್ನು ಕೊಟ್ಟಾಗೆ ಆಗೋದು ಅಲ್ಲ. ಒಂದು ಸಣ್ಣ ನೀವು ಸೂಕ್ಷ್ಮವನ್ನು ಗಮನಿಸಿ, ಕಳೆದ ಬಾರಿ ಲಾಕ್ಡೌನ್ ಬಹಳ ಪರಿಣಾಮಕಾರಿಯಾಗಿ ಅದನ್ನು ಸಂಪೂರ್ಣವಾಗಿ ಮಾಡಿದಾಗ ಎಲ್ಲಿಯವರೆಗೆ ಪರಿಸ್ಥಿತಿ ಇತ್ತು ಅಂಥೇಳಿ ಕೇಳಿದರೆ ನಮ್ಮದೇ ಊರಿನ ಹುಡುಗರು ಪೇಟೆಗಳಲ್ಲಿ ಇದ್ದರು, ಆದರೆ ಪೇಟೆಯಿಂದ ಮನೆಗೆ ಬರದಂತಹ ಸ್ಥಿತಿ ಇತ್ತು. ಆದರೆ ಈ ಬಾರಿ ಏನಾಯಿತು ಅಂಥೇಳಿ ಕೇಳಿದರೆ ಲಾಕ್ಡೌನ್ ಆಗ್ತದೆ ಅಂಥೇಳಿ ಗೊತ್ತಾದ ಕೂಡಲೇ ಕಳೆದ ಬಾರಿಯ ಅನುಭವದ ಹಿನ್ನೆಲೆಯಲ್ಲಿ ಯಾರೆಲ್ಲ ಪೇಟೆಯಲ್ಲಿದ್ದರು ಅಂದರೆ ಸಿಟಿಗಳಲ್ಲಿದ್ದರು ಅವರು ನೇರವಾಗಿ ಗ್ರಾಮಕ್ಕೆ
ಬಂದರು. ಗ್ರಾಮಕ್ಕೆ ಬಂದರೂ ಮಾತ್ರ ಅಲ್ಲ, ಅವರಿಗೆ ಯಾಕೆಂದರೆ ಅಲ್ಲಿಂದ ಹೊರಡುವಾಗ ಅವರಿಗೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದ್ದವರು ಅವರಿಗೆ ಅದು ಇದೆ ಅಂತ ಹೇಳಿ ಗೊತ್ತಾಗುವಾಗ ಅವರು ಗ್ರಾಮದಲ್ಲಿ ಒಂದಷ್ಟು ಮಂದಿಗೆ ಅದನ್ನು ಹರಡಿಸಿ ಆಗಿತ್ತು. ಹಾಗೆಂತೇಳಿ ಅದು ಸರಿ ಇದು ತಪ್ಪು ಅಂತ ಹೇಳಿ ಹೇಳುವಂಥದ್ದಲ್ಲ. ಆದರೆ ಆ ಅನುಭವದ ಹಿನ್ನೆಲೆಯಲ್ಲಿ ಅವರು ಮತ್ತೆ ನನಗೆ ಊರಿಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಒಮ್ಮೆಲೇ ಎಲ್ಲರೂ ಹೊರಟು ಬಂದರು. ಅದರ ಪರಿಣಾಮ ಆಗಿ ಇವತ್ತು ಗ್ರಾಮಾಂತರದಲ್ಲಿ ಆಗಿದೆ ಅಂತ ಹೇಳುವಂಥದ್ದು ವಾಸ್ತವ. ಮತ್ತು ಕಳೆದ ಬಾರಿಗೂ ಈ ಬಾರಿಗೂ ಏನು ಸಣ್ಣ ವ್ಯತ್ಯಾಸ ಏನಾಯಿತು ಅಂತ ಹೇಳಿದರೆ, ಕಳೆದ ಬಾರಿ ಎಲ್ಲವನ್ನು ನೇರವಾಗಿ ಕೇಂದ್ರ ಸರ್ಕಾರದಿಂದಲೇ ಎಲ್ಲ ಇಡೀ ದೇಶಕ್ಕೆ ಅನ್ವಯ ಆಗುವ ಹಾಗೆ ಮಾಡ್ತಿದ್ರು. ಆದರೆ ಈ ಸರ್ತಿ ರಾಜ್ಯ ಸರ್ಕಾರಗಳಿಗೆ ಜಿಲ್ಲೆಯ ಕೇಂದ್ರ ಫ್ರೀ ಹ್ಯಾಂಡ್ ಕೊಟ್ಟರು. ಜಿಲ್ಲಾಡಳಿತಕ್ಕೆ ಒಂದು ವಿಶೇಷ ನಿರ್ಣಯ ತಗೊಳ್ಳುವಂತಹ, ನಿಮ್ಮ ಪರಿಸ್ಥಿತಿಯ ಆಧಾರದ ಮೇಲೆ ನಿಮಗೆ ಬೇಕಾದ್ದನ್ನು ಮಾಡಿಕೊಳ್ಳಿ ಅಂತ ಹೇಳುವಂತಹ ಒಂದು ಏನು ಸ್ವಾತಂತ್ರ್ಯ ಹೇಳಿ ಅಥವಾ ಅಧಿಕಾರ ಹೇಳಿ ಕೊಟ್ಟರು. ಇಲ್ಲಿ ಬಂದವರು ಏನು ಮಾಡಿದ್ರು ಅಂತ ಹೇಳಿದರೆ, ಮೊದಲೆಲ್ಲ ಬಂದಾಗ ಏನು ಕ್ವಾರಂಟೈನ್ ಕೇಂದ್ರಗಳಿದ್ದಾವೆ ಅಲ್ಲೇ ಹೋಗಿ ನಿಲ್ಲಬೇಕು ಅಂತ ಹೇಳುವಂಥದ್ದನ್ನು ಅನಿವಾರ್ಯ ಮಾಡಿದರು. ಹಾಗಾಗಿ ಅಲ್ಲಿ ಆಗಿ ಅವರಲ್ಲಿ ಇಲ್ಲ ಅಂತೇಳಿ ಆದ ಮೇಲೆ ಮತ್ತೆ ಅವರು ಮನೆಗೆ ಹೋದರು. ಈ ಬಾರಿ ನೇರ ಎಲ್ಲರೂ ಮನೆಗೆ ಹೋದರು. ಇವತ್ತಿಗೂ ಕೂಡ ಇದು ಒಳ್ಳೆಯದೇ ಆಯಿತು, ಅವರು ಮನೆಗೆ ಹೋಗಿ ತಲುಪಿದ್ದು ಒಳ್ಳೆಯದಾಯಿತು. ಆದರೆ ನೀವು ಹೇಳುವ ಹಾಗೆ ಅಲ್ಲಿ ಎಲ್ಲೋ ಒಂದು ರೀತಿ ಪಸರಿಸಿದ್ದು ಅದು ಗೊತ್ತೇ ಆಗಿದೆ ಹೋಯಿತು. ಮತ್ತು ಈ ಬಾರಿಯ ಲಕ್ಷಣಗಳು ಹಾಗೆ ಇತ್ತಲ್ಲ, ಎಷ್ಟು ಬೇಗ ಅದು ವೇಗವನ್ನು ತಗೊಂಡು ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿತು. ಅದಕ್ಕೆಲ್ಲ ವ್ಯವಸ್ಥೆಗಳಾಗಿ ಈಗ ಒಂದು ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಸ್ಥಿತಿಗೆ ನಾವು ಈಗ ಬಂದಿದ್ದೇವೆ. ಅದಕ್ಕೋಸ್ಕರ ಮತ್ತೆ ಹೇಳುವಂಥದ್ದು, ಈ ಮುಂದಿನ ಒಂದು ವಾರ ದಕ್ಷಿಣ ಕನ್ನಡ ಜಿಲ್ಲೆಯ ದೃಷ್ಟಿಯಿಂದ ಬಹಳ ನಿರ್ಣಾಯಕ. ಸ್ವಲ್ಪ ಕಷ್ಟ ಅಂಥೇಳಿ ಕಂಡರೂ ಕೂಡ ಅದನ್ನು ಅನುಭವಿಸಿಕೊಂಡು ಸರ್ಕಾರದ ಜೊತೆಗೆ ಅಥವಾ ಜಿಲ್ಲಾಡಳಿತದ ಜೊತೆಗೆ ಸೇರಿಕೊಂಡು, ನಮಗೆ ಕಷ್ಟ ಇದೆ ಅಂತ ಹೇಳಿ ಆದರೆ ನಾನು ಏನು ಸರ್ಕಾರದ ಜವಾಬ್ದಾರಿಯನ್ನು ತಪ್ಪಿಸುವ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಆದರೆ ಪ್ರತಿ ಊರಿನಲ್ಲಿಯೂ ಒಂದೊಂದು ತಂಡ ಒಂದು ಮಾನವೀಯ ನೆಲೆಯಲ್ಲಿ ಅಥವಾ ಅನುಕಂಪದ ಆಧಾರದ ಮೇಲೆ ಇಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಹಕಾರಿಗಳಾಗಬೇಕು ಅಂತ ಹೇಳಿ ಕಷ್ಟದಲ್ಲಿರುವವರಿಗೆ ಸರ್ಕಾರದ ಜೊತೆಗೆ ತುಂಬ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಒಂದು ವಾರವನ್ನು ನಮಗೇನಾದರೂ ಕಷ್ಟ ಇದ್ದರೆ ಆಡಳಿತದ ಒಟ್ಟಿಗೆ ಅಥವಾ ನಮ್ಮ ಸ್ಥಳೀಯ ಸಂಸ್ಥೆಗಳು ಜನಪ್ರತಿನಿಧಿಗಳ ಒಟ್ಟಿಗೆ ಮಾತನಾಡಿ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ವಾರದ ಮಟ್ಟಿಗೆ ನಮ್ಮ ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆಯ ಪ್ರಮಾಣಕ್ಕೆ ಆ ಪಾಸಿಟಿವಿಟಿ ರೇಟನ್ನು ತಂದು ನಿಲ್ಲಿಸಿದಾಗ ಮುಂದಿನ ವಾರದಿಂದ ತುಂಬ ಪ್ರಶ್ನೆಗಳಿಗೆ ಅದು ಸಹಜವಾದಂಥ ಉತ್ತರವನ್ನು ಕೊಡ್ತದೆ ಅಂತೇಳಿ ನಾನು ತಿಳ್ಕೊಳ್ತೀನಿ. ಕಳೆದ ಬಾರಿಗಿಂತ ಈ ಬಾರಿ ಪಕ್ಷದ ಮಟ್ಟದಲ್ಲಿ ಭಾಳಷ್ಟು ಕೆಲಸಗಳು ಸಾಂಘಿಕವಾಗಿಯೂ ಕೂಡ ಸಂಘದ ಆಧಾರದಲ್ಲೂ ಕೂಡ ಆಗಿರ್ಬೋದು, ಅದು ಬಜರಂಗ ದಳ ಇನ್ನಿತರ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿ ಇವತ್ತೂ ಆಗ್ತಾ ಇದೆ. ನಾನು ನಿನ್ನೆ ಬಂಟ್ವಾಳಕ್ಕೆ ಹೋಗಿದ್ದೆ. ಬಂಟ್ವಾಳದಲ್ಲಿ ಸೇವಾ ಭಾರತೀಯ ಹೆಸರಿನಲ್ಲಿ ಸರ್ಕಾರದ ಕಡೆಯಿಂದ ಒಂದು ವ್ಯವಸ್ಥೆ ಇದೆ, ಸೇವಾ ಭಾರತೀಯ ಕಡೆಯಿಂದಲೂ ಕೆಲಸ ಮಾಡ್ತಾ ಇದ್ದಾರೆ. ರೋಟ್ರಿ, ಲಯನ್ಸ್, ಬೇರೆ ಬೇರೆ ಸಂಘ ಸಂಸ್ಥೆಗಳು. ಸೇವಾ ಭಾರತೀಯವರಂತೂ 24x7 ಅಂತ ಹೇಳುವ ರೀತಿಯಲ್ಲಿ ಅಲ್ಲಿ ಒಂದು 25 ಜನರ ತಂಡ, ಯಾರು ಯಾವುದೇ ಸಮಸ್ಯೆಯನ್ನು ಹೇಳಿದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಅಲ್ಲಿಯೂ ಇದೆ, ಮಂಗಳೂರಲ್ಲಿಯೂ ಇದೆ, ಉಜಿರೆಯಲ್ಲಿ ಶಾರದಾ ಮಂಟಪ ಅಂತ ಹೇಳುವಲ್ಲಿದೆ. ಒಂದೇ ಕಡೆ ಸುಮಾರು 25 ವಾಹನಗಳನ್ನು ಊರವರ ಸಹಕಾರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ದಾನಿಗಳ ಸಹಕಾರದಲ್ಲಿ ಅಲ್ಲಿ ಮಾಡಿದ್ದಾರೆ. ಒಂದೊಂದು ಪಂಚಾಯಿತಿಗೂ ಒಂದೊಂದು ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಹೇಳುವಂತಹ ಕಿಟ್ಟಿನ ವ್ಯವಸ್ಥೆ, ಯಾರಾದರೂ ಹೇಳಿದರೆ ಯಾವುದೋ ಒಂದು ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, 5 ಮಂದಿಯೂ ಪಾಸಿಟಿವ್ ಆಗಿದ್ದಾರೆ ಅಂತ ಹೇಳಿ, ಆದರೆ ಅಡಿಗೆ ಮಾಡಿಕೊಂಡು ಅವರ ಮನೆ ಬಾಗಿಲಿಗೆ ಕೊಂಡೋಗಿ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಲಿಂಕ್ ಕಟ್ಟಾಗುವ ಹಿನ್ನೆಲೆಯಲ್ಲಿ ನಾವು ಏನು ಈಗ ಒಂದು ಸಮಯ ಕೊಟ್ಟಿದ್ದಾರೆ 6ರಿಂದ 9 ಅಂತ ಹೇಳಿ, ಆದರೆ ಆ 6ರಿಂದ 9 ನನಗೆ ಅನಿವಾರ್ಯವಾಗಿದ್ದರೆ ಮಾತ್ರ ನಾನು ಆವಾಗ ಪೇಟೆಗೆ ಹೋಗಬೇಕೇ ಹೊರತು, ಎಷ್ಟೋ ಬಾರಿ ನೋಡುವಾಗ ಕಾಣುತ್ತದೆ 6ರಿಂದ 9 ಅಂತ ಹೇಳಿದರೆ ಅದು ಸ್ವಲ್ಪ ತಿರುಗಾಡಲಿಕ್ಕೆ ಬಿಟ್ಟಂತಹ ಸಮಯ ಅನ್ನುವಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಿರುಗಾಡ್ತಾ ಇದ್ದಾರೆ. ನಾವು ಎಷ್ಟು ಈ ನಿಯಮಗಳನ್ನು ಪಾಲಿಸ್ತೇವೆ
ಅಷ್ಟು ಬೇಗ ನಾವು ಇದರಿಂದ ಅಲ್ಲಿ ಪೊಲೀಸರಿಗೂ ಕೂಡ ಅದು ಗೊತ್ತಾಗ್ತದೆ ಯಾರು ಮತ್ತು ನೋಡಿ ತಗೊಳ್ಳಿಕ್ಕೆ ಬಂದದ್ದು, ಯಾರು ತಿರುಗಾಡ್ಲಿಕ್ಕೆ ಬಂದದ್ದು. ಖಂಡಿತ ಖಂಡಿತ. ಮತ್ತು ಸ್ವಲ್ಪ ಜೋರಾಗಿ ಮಾತಾಡಿದ್ರು, ವೆಹಿಕಲನ್ನು ಸೀಸ್ ಮಾಡಿದ್ರು, ಅದಕ್ಕೂ ನಮ್ಮದು ಆಕ್ಷೇಪ ಇರ್ತದೆ. ಆದರೆ ನಮ್ಮದಾಗಿ ಒಂದು ಪ್ರಜೆಗಳಾಗಿ ನಾವು ಸಹ ಒಂದು ಸ್ವಲ್ಪ ಯೋಚನೆ ಮಾಡಿ, ನಾನೊಬ್ಬ ಅನಿವಾರ್ಯ ಇದ್ದರೆ ಮಾತ್ರ ನಾನು ಮನೆಯಿಂದ ಹೊರಗೆ ಬರ್ತೇನೆ. ಇವತ್ತು ಜಿಲ್ಲಾ ಸಮಿತಿಯ ಮೀಟಿಂಗ್ ಇದೆ ಅಥವಾ ಎಲ್ಲಿಯಾದರೂ ಹೋಗಿ ನಾನೇನು, ಮತ್ತು ಇವತ್ತಿನ ದಿನದಲ್ಲಿ ತುಂಬ ಕೆಲಸಗಳನ್ನು ವರ್ಕ್ ಫ್ರಮ್ ಹೋಮ್ ಅಂತ ಹೇಳುವ ದೃಷ್ಟಿಯಲ್ಲಿ ಸಾಧ್ಯತೆಗಳಿದೆ. ಯಾರಿಗಾದರೂ ಸಹಕಾರ ಕೊಡಬೇಕು ಅಂತ ಹೇಳಿದ್ರೆ ನಾನು ಪೇಟೆಯನ್ನು ತಿರುಗಿಯೇ ಸಹಕಾರ ಮಾಡಬೇಕಾಗಿಲ್ಲ, ವ್ಯವಸ್ಥೆ ಇದೆ. ನಾನು ಬರೀ ಒಂದು ಫೋನಿನಲ್ಲಿ ಆ ವ್ಯವಸ್ಥೆಯನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿ ತಲುಪಿಸಿ ಮಾಡಬಹುದು. ಇಲ್ಲ ನಾನೇ ಎಲ್ಲ ಕಡೆಗೂ ಹೋಗ್ತೇನೆ ಅಂತ ಹೇಳಿದ್ರೆ ನಾನು ನನ್ನನ್ನು ರಿಸ್ಕಿಗೆ ಹಾಕೊಳ್ತಾ ಇದ್ದೇವೆ. ಓಕೆ, ಹಲೋ, ನಮಸ್ಕಾರ. ಮಾತಾಡಿ ಸರ್. ಈಗ ನೋಡಿ ನಮ್ಮ ದೇಶದಲ್ಲಿ ಇಂಥದ್ದು ಯಾವ ವರ್ಷದಲ್ಲಿ ಇಷ್ಟುವರೆಗೆ ಬರ್ಲಿಲ್ಲ ಈ ತರ. ಜನಗಳ ಕೋಆಪರೇಷನ್ ಬೇಕಲ್ಲ, ಪ್ರತಿಯೊಂದಕ್ಕೂ ನಾವು ಸರ್ಕಾರವನ್ನು ದೂರಿದ್ರೆ ಆಗುದಿಲ್ಲ, ಜನಪ್ರತಿನಿಧಿಗಳನ್ನು ದೂರಿದ್ರೆ ಆಗ್ತದ? ನಾವೇನ್ ಮಾಡ್ತೇವೆ ಅದು ಮಾಡ್ಬೇಕಲ್ಲ. ನೀವೀಗ ಟಿವಿ ಅವರು ಸ್ವಲ್ಪ ಜವಾಬ್ದಾರಿ ತಕೊಂಡು ಸ್ವಲ್ಪ ಮಾಡಿ, ಜನರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಅಲ್ಲಿ ಅದಾಯ್ತು ಇದಾಯ್ತು ಟಿವಿಯಲ್ಲೆಲ್ಲ ತೋರಿಸ್ತಾರೆ ಏನೇನೇನು, ಜನಗಳ ಮೆಂಟಾಲಿಟಿಯಲ್ಲಿ ಹಾಳು ಮಾಡ್ತಾರೆ. ನೀವ್ ಹೇಳಿದಾಗೆ ಕೆಲವರು ಸುಮ್ಮನೆ ತಿರುಗ್ತಾರೆ, ವೆಹಿಕಲ್ ಸೀಸ್ ಮಾಡ್ತಾರೆ. ಪೊಲೀಸ್ನವರಿಗೆ ಜವಾಬ್ದಾರಿ ಇಲ್ವಾ? ಅವರು ಅಧಿಕಾರಿಗಳಲ್ವಾ? ಅವರಿಗೆ ಕೆಲಸ ಮಾಡುದು ಬೇಡ? ಅವರವರ ಕರ್ತವ್ಯ ಅವ್ರು ಮಾಡ್ಬೇಕಲ್ಲ. ಪೊಲೀಸ್ನವರಾಗ್ಲಿ ಡಿ ಸಿ ಅವರಾಗ್ಲಿ ಯಾರಾಗ್ಲಿ, ನಾವ್ಯಾಕಂದ್ರೆ ದೂರುದು? ಈಗ ಕಾಂಗ್ರೆಸ್ನವರು ಹೇಳ್ತಾರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು. ಕಾಂಗ್ರೆಸ್ ಕಾಲದಲ್ಲಿ ಡೀಸೆಲ್ ಸಿಗ್ತಿರ್ಲಿಲ್ಲ, ಗೊತ್ತುಂಟ? ಅದಕ್ಕೆ ಸೇವ್ ಇಂಡಿಯಾ ಸೇವ್ ಆಯಿಲ್ ಅಂತ ದೊಡ್ಡ ದೊಡ್ಡ ಘೋಷಣೆ ಹಾಕಿದ್ರು. ಈಗ 100 ರೂಪಾಯಿ ಪೆಟ್ರೋಲ್ಗೆ ಆಯ್ತು ಅಂತ ಹೇಳಿ ಬಹಳ ಗಲಾಟೆ ಮಾಡ್ತಿದ್ದಾರೆ. ಅವರಿಗೆ ಈಗ ಕಾಂಗ್ರೆಸ್ ಅವರಿಗೆ ಮತ್ತೆ ಈ ನಮ್ಮ ಖಾದರ್ ಇದರೆಲ್ಲ ಇದ್ದಾರಲ್ಲ, ಅವರಿಗೆ ಸುಮ್ಮನೆ ಈಗ ಏನ್ ಮಾಡುದಂತ ಗೊತ್ತಿಲ್ಲ. ಅದನ್ನೇ ಸುಮ್ಮನೆ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಆದಷ್ಟು ಜನ ಸುಧಾರಿಸಿಕೊಂಡು ಹೋಗ್ಬೇಕು. ಇದನ್ನು ಕೋವಿಡ್ ಅನ್ನು ಕಮ್ಮಿ ಮಾಡಬೇಕು ಪ್ರಯತ್ನ ಮಾಡು. ಇದು ಹೇಗೆ ಬರ್ತದೆ, ಎಲ್ಲಿಂದ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಂದ ನಂತರ ನಾವು ಬೇರೆ ಜನಪ್ರತಿನಿಧಿಗಳನ್ನು ಸರ್ಕಾರವನ್ನು ದೂರುದು. ಸರ್ಕಾರದವರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಕಾಂಗ್ರೆಸ್ನವರು ಹಾಗೇನಾ? ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ? 138 ಕೋಟಿ ಜನ ಇದ್ದಾರೆ. ಎಲ್ಲಿ ಕಂಟ್ರೋಲ್ ಮಾಡೋದು ನಾವು? ಯಾರನ್ನು ಕಂಟ್ರೋಲ್ ಮಾಡೋದು? ಯಾರನ್ನು ದೂರಬಾರದು. ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರೂ ಸಹಕಾರ ರೀತಿಯಿಂದ ಮಾಡ್ಬೇಕು. ಟಿವಿಯವರಾಗ್ಲಿ, ಜನಪ್ರತಿನಿಧಿಗಳಾಗಲಿ, ಸಾರ್ವಜನಿಕರಾಗ್ಲಿ, ಸಾಮಾನ್ಯರಾಗ್ಲಿ. ಇದು ನನ್ನ ಕಳಕಳಿಯ ವಿನಂತಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಒಬ್ಬ ಜನಪ್ರತಿನಿಧಿಯಾಗಿ ತಮ್ಮ ಜವಾಬ್ದಾರಿಗಳು ಈಗಾಗಲೇ ಹೇಳಿದ್ರಿ, ಅಂದರೆ ಯಾವಾಗ ಬರಬೇಕು ಅವಾಗ ಬರುವಂಥ ಸಮಯದಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನೋದು. ತಮ್ಮ ಜವಾಬ್ದಾರಿ ಏನಿದೆ ಈ ಸಮಯ? ನೋಡಿ, ನಾನು ವಿಧಾನಸಭಾ ಸದಸ್ಯರ ಅಥವಾ ಶಾಸಕರ ಆಯ್ಕೆ ಮಾಡಿದಂತಹ ವಿಧಾನ ಪರಿಷತ್ತಿನ ಸದಸ್ಯ. ನಾನು ನನಗೆ ವ್ಯಾಪ್ತಿ ಅಂತ ಹೇಳಿ ಕೇಳಿದರೆ ಬಹುಶಃ ಇಡೀ ರಾಜ್ಯದಲ್ಲಿಯೇ, ಯಾಕಂದರೆ ಎಲ್ಲ ವಿಧಾನಸಭಾ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿರುವಂಥದ್ದು. ಆದರೆ ನಮಗೊಂದು ಅವಕಾಶ ಇದೆ, ಏನು ಅಂತ ಹೇಳಿ ಕೇಳಿದರೆ, ಒಂದು ತಾಲೂಕನ್ನು ಮತ್ತು ಒಂದು ಜಿಲ್ಲೆಯನ್ನು ನಾವು ನೋಡೆಲ್ ಜಿಲ್ಲೆಯಾಗಿ ತೆಗೆದುಕೊಳ್ಳಬೇಕು. ಅಂಥದ್ರಲ್ಲಿ ನಾನು ಬೆಳ್ತಂಗಡಿಯವನಾದರೂ ಕೂಡ ನನ್ನ ಸಂಘಟನೆ ನನ್ನನ್ನು ಮಂಗಳೂರಿನ ಅಂದೇಳಿದರೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಏನು ಹೇಳ್ತೇವೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಕೋವಿಡ್ ಸಂಬಂಧಪಟ್ಟ ಅಲ್ಲಲ್ಲ, ನನ್ನ ವಿಧಾನ ಪರಿಷತ್ತಿನ ಅವಧಿಯ ಹಿನ್ನೆಲೆಯಲ್ಲಿ. ಹಾಗಾಗಿ ನಾನು ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ನನ್ನ ಕಚೇರಿಯನ್ನು ಮಾಡಿದ್ದೇನೆ. ಮತ್ತು ಕಳೆದ 1 ವರ್ಷದಿಂದ ಈ ಎಲ್ಲ ಕಾರಣಗಳಿಗೋಸ್ಕರ ನಿರೀಕ್ಷೆ ಮಾಡಿದಷ್ಟು ನನಗೆ ಆ ಕ್ಷೇತ್ರದಲ್ಲಿ ಓಡಾಟ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ಕೋವಿಡ್ ಸಂದರ್ಭದಲ್ಲಿಯೂ ನಾನು ಈಗ ನಿನ್ನೆಯೂ ಒಂದು ಪಂಚಾಯಿತಿಗೆ ಹೋಗಿದ್ದೆ. ಒಂದೊಂದು ಪಂಚಾಯಿತಿಗೆ ಹೋಗಿ ಅಲ್ಲಿ ಟಾಸ್ಕ್ ಫೋರ್ಸ್ನವರ ಜೊತೆಗೆ ಕೂತು, ಅಲ್ಲಿಯ ಶಾಸಕರು ಇರ್ತಾರೆ, ಅವರು ಯಾವುದಾದ್ರೂ ಸಭೆ ಕರೆದ್ರೆ ಅದಕ್ಕೂ ನಾನು ಹೋಗಿ ನನ್ನದೇ ಆದಂತಹ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೇವೆ. ಎಲ್ಲ 7 ಏನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ, ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ. ತುಂಬ ಮಂದಿಗೆ ನಮ್ಮ ಪಕ್ಷದ ಕಡೆಯಿಂದಲೂ ಕೂಡ ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಿಟ್ಗಳನ್ನು ಕೊಡುವುದರ ಮೂಲಕ, ಮೆಡಿಕಲ್ ಕಿಟ್ಗಳನ್ನು ಕೊಡುವುದರ ಮೂಲಕ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಯಾರೆಲ್ಲ ಸಮಸ್ಯೆಯಲ್ಲಿದ್ದಾರೆ, ಈಗ ತಾನೇ ಒಂದು 2-3 ಜನ ಫೋನ್ ಮಾಡಿದ್ರಲ್ಲ, ನಮಗೂ ಏನಾದರೂ ಅಂಥವರನ್ನು ಗುರುತಿಸಿ ಕೊಡುವಂತಹ ದೃಷ್ಟಿಯಲ್ಲಿ ನಾನು ಕೆಲಸ. ನಾಳೆಯೂ ಈಗ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೇನೆ. ಹಾಗಾಗಿ ನನ್ನ ವಿಶೇಷ ಗಮನವನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ
ದೃಷ್ಟಿಯಿಂದ ನಾನು ಒಬ್ಬ ವಿಧಾನ ಕೊಡ್ತಾ ಇದ್ದೇನೆ. ಮತ್ತು DC ಅಥವಾ ತಾಲೂಕು ವಿಭಾಗದ ಮಟ್ಟದಲ್ಲಿ ಈ ರೀತಿಯಲ್ಲಿ ಮುಂದಿನ ಕಾರ್ಯಯೋಜನೆಯನ್ನು ಮಾಡುವ ದೃಷ್ಟಿಯಲ್ಲಿ ಕರೆದಂತ ಸಭೆಗೆ ಕೊನೆಯದಾಗಿ ಆದ್ಯತೆಯ ಒಂದು ಕೆಲಸವಾಗಿ ತಾವು ಮುಂದೆ ಇದೆಲ್ಲ ಒಂದು ಮುಗಿಬೇಕು, ಎಲ್ಲ ಒಂದು ಆಶಾಭಾವನೆ ಮುಗೀತದೆ ಅಂತ ಅನ್ನುವಂಥದ್ದು. ಸೊ ತಮ್ಮ ಆದ್ಯತೆಯ ವಲಯವಾಗಿ ಯಾವುದನ್ನು ತೆಗೆದುಕೊಳ್ತಾರೆ, ತಮ್ಮ ಆಸಕ್ತಿ ಮತ್ತು ಆದ್ಯತೆ? ನಾನು ವಿಧಾನ ಪರಿಷತ್ ಸದಸ್ಯ ಹೇಳುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೊಂದು ರೈತರ ಮಧ್ಯೆ ಇರುವಂತಹ ಸಮಸ್ಯೆಗಳು ಅಥವಾ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳನ್ನು ನಾವು ಜಿಲ್ಲೆಯ ಎಲ್ಲ ಶಾಸಕರುಗಳು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೂತು ನಾವು ಬೆಂಗಳೂರಲ್ಲಿ ನಮಗೆ ಸಭೆಗಳಿರುವಾಗ ನಾವೊಮ್ಮೆ ಕೂತು ಇದರ ಬಗ್ಗೆ ಮಾತಾಡ್ತೇವೆ. ಸಂಬಂಧಪಟ್ಟ ಇಲಾಖೆಯವರ ಜೊತೆಗೆ ಮಾತಾಡ್ತಿದ್ದೇವೆ. ಉದಾಹರಣೆಗೆ ಕುಮ್ಕಿ ಸಮಸ್ಯೆ ಅಥವಾ ಮೂಲಗಿಣಿಯ ಸಮಸ್ಯೆಗಳು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ಸರ್ಕಾರದ ಯೋಜನೆಗಳು ವಿಶೇಷ ಆದ್ಯತೆಯ ರೀತಿಯಲ್ಲಿ ಇಲ್ಲಿಗೆ ಬರಬೇಕು, ನಮ್ಮ ಜಿಲ್ಲೆಗೆ ಯಾವುದು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾವು ಕೂತು ಸಂಘಟಿತವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಮಾತನಾಡಿಸುವ ದೃಷ್ಟಿಯಲ್ಲಿ ನಮಗಿಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದರಲ್ಲಿ ಒಬ್ಬ ನಾನು. ಹಾಗಾಗಿ ಜಿಲ್ಲೆಗೆ ಸಂಬಂಧಪಟ್ಟಕ್ಕೆ ಕುಮ್ಕಿ ಭೂಮಿಗಳದ್ದು ಬಹಳ ಸಮಸ್ಯೆ ಇದೆ ಮತ್ತು ಈ ಕರಾವಳಿಯ ಕೆಲವೊಂದು ಸಮಸ್ಯೆಗಳು ಇದ್ದಾವೆ. ಈ ದೃಷ್ಟಿಯಲ್ಲಿಯೂ ಏನು ಮಾಡಬಹುದು ಅಂತ ಹೇಳುವಂತಹ ಯೋಚನೆ. ಮತ್ತು ನನಗೆ ವೈಯಕ್ತಿಕವಾಗಿ ಗ್ರಾಮ ಪಂಚಾಯತ್ಗಳ ಬಗ್ಗೆ ಬಹಳ ಆಸಕ್ತಿ ಇದೆ. ನನ್ನ ಮನಸ್ಸಿನಲ್ಲಿ ಅಥವಾ ಒಟ್ಟು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಬಹಳ ಸಶಕ್ತವಾದಾಗ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮತ್ತು ಆ ಗ್ರಾಮದ ಅಗತ್ಯಗಳು ಏನು ಅಂತ ಹೇಳುವಂಥದ್ದನ್ನು ಗುರುತಿಸಿ ಒಂದು ರೀತಿಯ ಸಂಘಟಿತ ಪ್ರಯತ್ನ ಮಾಡುವ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈಗ ತುಂಬ ಮಂದಿ ಕೆಲವೆಲ್ಲ ವಿಶೇಷ ಅಂತ ಹೇಳುವ ರೀತಿಯಲ್ಲಿ ಯೋಜನೆಗಳನ್ನು ಮಾಡಿದ್ದಾರೆ. ಈಗ ಸರ್ಕಾರ ಯೋಜನೆ ತರ್ತಾ ಇದೆ, ಎಲ್ಲ ಗ್ರಾಮ ಪಂಚಾಯತ್ ಕಟ್ಟಡಗಳು ಸೋಲಾರಕ್ಕೆ ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ. ಆದರೆ ಕೆಲವೊಂದು ಗ್ರಾಮ ಪಂಚಾಯತ್ಗಳು ಈ ಯೋಜನೆ ಬರುವುದರ ಮೊದಲೇ ಅದನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದರೆ ಅವರಿಗೆ ದೊಡ್ಡ ಹೊರೆ ಯಾವುದು ಅಂತ ಹೇಳಿ ಕೇಳಿದರೆ ವಿದ್ಯುತ್ತಿನ ಬಿಲ್ಲೆ. ಇದು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕಂಡರೂ ಕೂಡ. ಮತ್ತು ಇವತ್ತು ಗ್ರಾಮ ಪಂಚಾಯತಿಗೆ ನರೇಗಾ ಅಥವಾ ಬೇರೆ ಬೇರೆ ಯೋಜನೆಗಳ ಮೂಲಕ ಮತ್ತು ಅವರಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತುಂಬ ಸಂಗತಿಗಳನ್ನು ಮಾಡಲಿಕ್ಕೆ ಅಲ್ಲಿ ಅವರಿಗೆ ಅವಕಾಶ ಇದೆ. ಯಾವಾಗ ಅಂತ ಹೇಳಿ ಕೇಳಿದರೆ ಅವರೊಂದು ರೀತಿಯಲ್ಲಿ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಬೇಕು. ಮೊನ್ನೆ ಉಜಿರೆಯಲ್ಲಿ ಒಂದು ಹುಡುಗರ ತಂಡ, ಒಬ್ಬ M.Com ಇಂಜಿನಿಯರಿಂಗ್ ಆದವರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದವರು ಅಥವಾ ಇಲ್ಲಿ ಬೇರೆ ಬೇರೆ ಉದ್ಯಮ ಮಾಡ್ತಿದ್ದವರು ಮನೆಯಲ್ಲಿ ಕೂತಂತಹ ಸಂದರ್ಭದಲ್ಲಿ ಅದು ಪತ್ರಿಕೆಯಲ್ಲಿ ಬಂತು, ಒಂದು ಸಂಘಟಿತವಾಗಿ ಪ್ರಯತ್ನ ಮಾಡಿ 2 ಕಿಲೋಮೀಟರ್ ಉದ್ದದಲ್ಲಿ ಒಂದು ಚಾನಲನ್ನೇ, ಇಲ್ಲಿ ಏನು ಹಳ್ಳದಲ್ಲೆಲ್ಲ ಸೇರುವಂತಹ ನೀರು ನೇರವಾಗಿ ದೊಡ್ಡ ಕಣಿಗೆ ಹೋಗಿ ಇಲ್ಲದಿದ್ದರೆ ಆ ಗ್ರಾಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡುತ್ತಿದ್ದಂಥದ್ದನ್ನು ಈ ಕೊರೋನಾ ಸಂದರ್ಭದಲ್ಲಿ ಯುವಕರ ತಂಡ ಮಾಡಿತು. ಅದಕ್ಕೆ ಗ್ರಾಮ ಪಂಚಾಯತ್ನವರು ಗುರುತಿಸಿ ಅವರಿಗೆ ನರೇಗಾದಿಂದ ಇದನ್ನು ನೀವು ಮಾಡಬಹುದು ಅಂತ ಹೇಳುವಂತಹ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ಕೊಟ್ಟರು. ಇಂತಹ ಸಣ್ಣ ಪುಟ್ಟ ಸಂಗತಿಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಮಾಡಿದರೆ ನಮ್ಮ ಗ್ರಾಮ ಪಂಚಾಯಿತಿಗೂ ಒಂದು ವಿಶೇಷವಾದಂತಹ ಬಲ ಬರ್ತದೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ನನ್ನ ಅವಧಿಯ ಸಂದರ್ಭದಲ್ಲಿ ಮತ್ತು ನನ್ನ ಮನಸ್ಸಿನಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿ ಕೇಳಿದರೆ, ಸರ್ಕಾರಿ ಶಾಲೆಗಳು ಇವತ್ತೇನು ಬಲ ಬರಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿಯೂ ಶಿಕ್ಷಕರ ಕೊರತೆಯನ್ನು ಕೂಡ ಅದನ್ನು ಸರಿ ಗಮನ, ವಿದ್ಯಾರ್ಥಿಗಳು ಬಂದರೆ ಶಿಕ್ಷಕರು ಸಹಜವಾಗಿ ಬರ್ತಾರೆ. ಮತ್ತು ಇವತ್ತು ನಾನು ನೋಡುವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ತುಲನೆ ಮಾಡಿದಾಗ ಸ್ವಲ್ಪ ಸಂಘಟಿತ ವಿಶೇಷ ಪ್ರಯತ್ನ ಮಾಡಿದರೆ ಯಾವುದನ್ನೂ ಮಾಡುವಂತಹ ಆರ್ಥಿಕ ಶಕ್ತಿ ಬೇರೆ ಜಿಲ್ಲೆಗಳಿಗಿಂತ ಇಲ್ಲಿ ಇದೆ, ಹೆಚ್ಚಿಗೆ ಇದೆ. ಇಲ್ಲಿಯೂ ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳು, ದೊಡ್ಡ ದೊಡ್ಡ ಧಾರ್ಮಿಕ ಕ್ಷೇತ್ರಗಳು, ಇವರೆಲ್ಲ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಕಾರದ ಪ್ರತಿನಿಧಿಯಾಗಿ ನಾವು ಏನು ಮಾಡ್ಬೋದು, ಸಹಕಾರ ಕೊಡ್ಬೋದು ಅಂತ ಹೇಳಿ ಯೋಚಿಸಿದರೆ ಒಳ್ಳೆಯ ಕೆಲಸ ಮಾಡ್ಬೋದು ಅಂತ ಹೇಳುವಂತಹ ಭಾವನೆಯನ್ನು ಇಟ್ಟುಕೊಂಡಿದ್ದೇನೆ. ಎಸ್, ಇದು ಮುಂದಿನ ದಿನಗಳಲ್ಲಿ ಬಹುಶಃ ಎಲ್ಲ ರೀತಿಯಾದಂಥ ಆಶಾದಾಯಕ ಭಾವನೆಗಳನ್ನು ನಾವು ಇಟ್ಕೊಳ್ಬೇಕಂದ್ರೆ ಬಹುಶಃ ವ್ಯಾಕ್ಸಿನ್ ಪಡೆಯೋದರ ಮೂಲಕ
ಇದನ್ನು ಇನ್ನಷ್ಟು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಖಂಡಿತ. ಆಗ ಮಾತನಾಡುವಾಗ ಅದು ಅರ್ಧದಲ್ಲಿ ನಿಂತು ಹೋಯಿತು. ಹೊರ ದೇಶಗಳಲ್ಲಿ ಅದೊಂದು ಹೌದು. ಅಲ್ಲ, ನೀವು ವ್ಯವಸ್ಥಿತವಾಗಿ ಯೋಚನೆಗಳು ಇದ್ದಾವೆ, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು. ಆದರೆ ಕೆಲವೊಮ್ಮೆ ತಪ್ಪು, ಎಲ್ಲ ಯೋಜನೆಗಳಿಗೂ ಒಂದು ತಪ್ಪು ಏನು ಮಾಹಿತಿಗಳು ಹೋದ ತಕ್ಷಣ, ಈಗ 50 ವ್ಯಾಕ್ಸಿನ್ ಬಂದಿದೆ ಅಂತ ಹೇಳಿದ ತಕ್ಷಣ 50 ಮಂದಿ ಮಾತ್ರ ಯಾರನ್ನು ಗುರುತಿಸಿ ಕೊಡಬೇಕು ಅಂತ ಹೇಳುವ ವ್ಯವಸ್ಥೆಯಲ್ಲಿದೆ. ಆದರೆ ಒಮ್ಮೊಮ್ಮೆ 150 ಜನ ಈ ಸುದ್ದಿ ಬಂದ ಕೂಡಲೇ 50 ಬಂದಿದೆ ಅಂತ ಹೇಳಿದ ಕೂಡಲೇ 200 ಜನ ಅಲ್ಲಿಗೆ 200 ಜನರು ಧಾವಿಸ್ತಾರೆ, ಗೊಂದಲದಲ್ಲಿ ಹೋಗ್ತಾರೆ. ಮತ್ತು ಕೋವಿಡ್ನ ದೃಷ್ಟಿಯಲ್ಲಿ ತಾವು ಹೇಳಿದಂಥ ಭಾವನೆಗೆ ಪೂರಕವಾಗಿ ಹೇಳೋದಿದ್ದರೆ, ಎಂತೆಂಥ ಸಂಗತಿಗಳನ್ನು ನಾವು ದಾಟಿ ಬಂದಿದ್ದೇವೆ. ಕಳೆದ ಬಾರಿಯೂ ದಾಟಿದ್ದೇವೆ, ಈ ಬಾರಿಯೂ ದಾಟ್ತೇವೆ. ನಾವೆಲ್ಲ ಈಗಲೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಂತೆಂಥವರು ಯಾವ್ಯಾವ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ಸ್ವಲ್ಪ ವಿಸ್ತಾರವಾಗಿ ಗಮನಿಸಿದರೆ ಅದು ನಮಗೆ ಗೊತ್ತಾಗ್ತದೆ. ಆ ಮಾನವೀಯ ಸ್ಪಂದನೆ ಅಂತ ಹೇಳುವಂಥದ್ದು ಎಷ್ಟು ಜಾಗೃತವಾಗಿದೆ ಪ್ರತಿಯೊಬ್ಬರಲ್ಲಿ ಅಂತ ಹೇಳುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಮಧ್ಯೆ ಸಣ್ಣ ಪುಟ್ಟ ಸಂಗತಿಗಳನ್ನು ಹಿಡ್ಕೊಂಡು ಒಬ್ಬರಿಗೊಬ್ಬರಿಗೆ ದೂರಿಕೊಂಡು ಕೂತ್ಕೊಳ್ಳೋದಕ್ಕಿಂತ ಆ ಶಕ್ತಿಯನ್ನು ನಾವು ಒಟ್ಟಿಗೆ ಸೇರಿ ನಮ್ಮೆಲ್ಲರ ಸಂಘಟಿತ ಪ್ರಯತ್ನದಿಂದ, ಛಲದಿಂದ ನಾವು ಕೆಲಸ ಮಾಡಿದರೆ, ನಮ್ಮೆಲ್ಲರ ಆಶೆ ಇರುವಂಥದ್ದೇನು, ಎಲ್ಲರ ಬದುಕು ಒಂದು ಒಳ್ಳೆಯ ಗೌರವಯುತವಾದ ಬದುಕನ್ನು ಬಾಳುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಸರ್ಕಾರ, ಸಂಘ ಸಂಸ್ಥೆಗಳು, ಜನರು ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಇದನ್ನು ಖಂಡಿತವಾಗಿಯೂ ದಾಟ್ತೇವೆ. ಮತ್ತು ತೋರಿಸುವಂತಹ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮತ್ತು ಜನರ ಪ್ರಶ್ನೆಗಳ ಉತ್ತರಗಳನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಅವಕಾಶಕ್ಕಾಗಿ ನಿಮಗೆ ವಿಶೇಷ ಧನ್ಯವಾದಗಳು ಮತ್ತು ಎಲ್ಲ ವೀಕ್ಷಕರಿಗೂ ನನ್ನ ವೈಯಕ್ತಿಕ ಧನ್ಯವಾದ. ಥ್ಯಾಂಕ್ ಯು ಸರ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.